कृष्ण। हरे कृष्ण। हरे कृष्ण ಎಲ್ಲರಿಗೂ ಸ್ವಾಗತ ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 36 ಏತವತೇವ ಜಿಜ್ಞಾಸಂ ತತ್ವ ಜಿಜ್ಞಾಸುನ ಆತ್ಮನ ಅನ್ವಯ ವ್ಯತಿರೇಕಾಭ್ಯಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಅನುವಾದ: ಪರಮ ಸತ್ಯನಾದ ದೇವೋತ್ತಮ ಪುರುಷನನ್ನು ಕುರಿತು ಜಿಜ್ಞಾಸೆ ಮಾಡುವವರು ಯಾರೇ ಆಗಲಿ ಸಕಲ ಸಂದರ್ಭಗಳು, ಸಕಲ ದೇಶಕಾಲಗಳು ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷಗಳಲ್ಲೂ ಖಂಡಿತವಾಗಿ ಇಲ್ಲಿವರೆಗೆ ಜಿಜ್ಞಾಸೆ ಮಾಡುತ್ತಾರೆ. ಬೇರೆ ಯಾವ ವಿಷಯದಲ್ಲಿ ನಾವು ಜಿಜ್ಞಾಸೆ ಮಾಡಬಾರ್ದು. ನಾವು ಯಾರ ವಿಷಯದಲ್ಲಿ ಮಾಡಬೇಕು? ದೇವೋತ್ತಮ ಪರಮಪುರುಷ ಕೃಷ್ಣನ ಮೇಲೆ ಜಿಜ್ಞಾಸೆ ಮಾಡಬೇಕು. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಶ್ರೀಲ ಪ್ರಭುಪಾದ ಕಿ ಜಯ. ಇಂದಿನ ಶ್ಲೋಕಗಳಲ್ಲಿ ವಿವರಿಸಿದಂತೆ ಭಕ್ತಿಯೋಗದ ನಿಗೂಢ ರಹಸ್ಯವನ್ನು ಬಹಿರಂಗಗೊಳಿಸುವುದು ಎಲ್ಲ ಜಿಜ್ಞಾಸೆಗಳ ಅಂತಿಮ ಘಟ ಹಾಗೂ ಜಿಜ್ಞಾಸುವಿನ ಪರಮ ಧ್ಯೇಯ. ಎಲ್ಲ ಜಿಜ್ಞಾಸೆಗಳ ಅಂತಿಮ ಯಾವುದು? ಭಕ್ತಿಯೋಗದ ನಿಗೂಢ ರಹಸ್ಯವನ್ನು ಬಹಿರಂಗಗೊಳಿಸುವುದು. ಪ್ರತಿಯೊಬ್ಬರು ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ, ರಾಜಯೋಗ, ಭಕ್ತಿಯೋಗ ಇತ್ಯಾದಿ ನಾನಾ ಮಾರ್ಗಗಳಿಂದ ಆತ್ಮ ಸಾಕ್ಷಾತ್ ಜಿಜ್ಞಾಸೆ ಮಾಡುತ್ತಾರೆ. ನೋಡಿ, ಎಲ್ಲರಿಗೂ ಆತ್ಮ ಸಾಕ್ಷಾತ್ ಬೇಕು. ಆದ್ರೆ ಅದರ ಸರಿಯಾದ ಪ್ರೊಸೆಸ್ ಇಲ್ಲಿ ಪ್ರಭುಪಾದ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತನಾಗುವುದು ಪ್ರತಿಯೊಬ್ಬ ಪ್ರಜ್ಞಾವಂತ ಜೀವಿಯ ಹೊಣೆ. ಮನುಷ್ಯ ಜನ್ಮ ಸಿಕ್ಕಿದೆ. ಮನುಷ್ಯ ಜನ್ಮ ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ಬೇರೆ ಯಾವ ಈಗ ಪ್ರಾಣಿಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಪಕ್ಷಿಗಳಿಗೆ ಆಗುದಿಲ್ಲ. ನಾವು ಮನುಷ್ಯ ಜನ್ಮದಲ್ಲಿ ಆತ್ಮ ಸಾಕ್ಷಾತ್ ಇದು ಪ್ರಜ್ಞಾವಂತ ಜೀವಿಯ ಹೊಣೆ ಅಂತೆ. ಪ್ರಜ್ಞಾವಂತನಾದವನು ಖಂಡಿತವಾಗಿಯೂ ಆತ್ಮದ ರಹಸ್ಯ, ವಿಶ್ವದ ಸ್ಥಿತಿ, ಜೀವನದ ಸಮಸ್ಯೆಗಳ ಬಗ್ಗೆ ಹಾಗೂ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ, ನೈತಿಕ ವಲಯಗಳಲ್ಲಿ ಮತ್ತು ಅವುಗಳ ವಿವಿಧ ಶಾಖೆಗಳ ಬಗ್ಗೆ ಜಿಜ್ಞಾಸೆ ನಡೆಸುತ್ತಾನೆ. ಎಸ್, ಪ್ರಜ್ಞಾವಂತನಾದವನು ಆತ್ಮದ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವಿಶ್ವದ ಸ್ಥಿತಿ, ಜೀವನ ಸಮಸ್ಯೆ ಇದೆಲ್ಲ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಸ್, ವೇದಾಂತ ಸೂತ್ರ ತತ್ವವು ಜೀವನದ ಬಗ್ಗೆ ಈ ಜಿಜ್ಞಾಸೆ ಒಂದನ್ನು ಆರಂಭವಾಗುತ್ತದೆ. ಅಥೋ ಬ್ರಹ್ಮ ಜಿಜ್ಞಾಸ. ಇದು ವೇದಾಂತ ಸೂತ್ರ ಮತ್ತು ಭಾಗವತವು ಈ ಹಂತದವರೆಗೆ ಅಥವಾ ಸಕಲ ಜಿಜ್ಞಾಸೆಗಳ ರಹಸ್ಯದವರೆಗೆ ಅಂತ ಜಿಜ್ಞಾಸೆಗಳಿಗೆ ಉತ್ತರ ಕೊಡುತ್ತದೆ. ಭಾಗವತವು ಉತ್ತರ ಕೊಡುತ್ತದೆ. ನಮ್ಮ ಎಲ್ಲ ಎಂದೇಳುವಂತಹದ್ದು ಜಿಜ್ಞಾಸೆ ಅಂದ್ರೆ ಇನ್ಕ್ವಿಸಿಟಿವ್. ಇದಕ್ಕೆಲ್ಲದಕ್ಕೂ ನಮಗೆ ಉತ್ತರ ಉಂಟು. ಪ್ರಭುಪಾದ ಹೇಳ್ತಾರೆ ನೋಡಿ, ಹೇಗೆ ಅಂದ್ರೆ ಪ್ರಭುಪಾದ ಭಾವಾರ್ಥದಲ್ಲಿ ಈಗ ನಾವು ಕೂಡ ಇಸ್ಕಾನ್ ಸಂಸ್ಥೆ ನಡೆಸುವಂಥದ್ದು, ನಮಗೆ ಕೂಡ ಬೇರೆ ಬೇರೆ ಸಮಸ್ಯೆ ಬರ್ತದೆ. ಆದ್ರೆ ಇದಕ್ಕೆಲ್ಲದಕ್ಕೂ ಉತ್ತರ ಪ್ರಭುಪಾದ ಭಾವಾರ್ಥದಲ್ಲಿ ಉಂಟು. ಹಾಗಾಗಿ ಭಾಗವತವು ಈ ಹಂತದವರೆಗೆ ಅಥವಾ ಸಕಲ ಜಿಜ್ಞಾಸೆಗಳ ರಹಸ್ಯದವರೆಗೆ ಅಂತ ಜಿಜ್ಞಾಸೆಗಳು ಉತ್ತರ ಕೊಡುತ್ತದೆ. ಉತ್ತರ ಉಂಟು ಇದರಲ್ಲಿ. ಬ್ರಹ್ಮದೇವರು ದೇವೋತ್ತಮ ಪುರುಷನಿಂದ ಪರಿಪೂರ್ಣ ಶಿಕ್ಷಣವನ್ನು ಬಯಸಿದರು. ಕೃಷ್ಣನಿಂದ ಬ್ರಹ್ಮನಿಗೆ ಶಿಕ್ಷಣ ಸಿಕ್ತು. ಮತ್ತು ಅಹಂ ದೇವ ಎಂಬುದರಿಂದ ಹಿಡಿದು ಏತವದ್ದೇವ ಎಂಬುವವರೆಗಿನ 4 ಸಂಕ್ಷಿಪ್ತ ಶ್ಲೋಕಗಳಲ್ಲಿ ಈ ಪ್ರಶ್ನೆಗಳಿಗೆ ಭಗವಂತ ನೀಡಿದ ಉತ್ತರವೇನು? ಈ ಯಾವುದು ಚತುರ್ಶ್ಲೋಕಿ ಭಾಗವತ 33, 34, 35 ಈಗ 36 ಇದರಲ್ಲಿ ಸಂಕ್ಷಿಪ್ತವಾಗಿ ಭಗವಂತ ಉತ್ತರ ಕೊಟ್ಟಿದ್ದಾನೆ. ಇದು ಸಕಲ ಆತ್ಮ ಸಾಕ್ಷಾತ್ ಪ್ರಕ್ರಿಯೆಗಳ ಕೊನೆ. ಜೀವನದ ಅಂತಿಮ ಗುರಿ ವಿಷ್ಣು. ನತೇ ವಿದು ಸ್ವಾರ್ಥ ಗತಿ ವಿಷ್ಣು. ಸ್ವಾರ್ಥ ಇರ್ಬೇಕಂತ ಯಾವ್ದಾದ್ರು ವಿಷ್ಣುವನ್ನು ಪಡಲಿಕ್ಕೆ ನಮ್ಗೆ ಸ್ವಾರ್ಥ ಇರಬೇಕು. ಗೋಲ್ ಆಫ್ ಲೈಫ್ ವಿಷ್ಣುವನ್ನು ಪಡೆಯುವಂಥದ್ದು ಹೇಗೆ? ಹಾಗೆ ಜೀವನದ ಅಂತಿಮ ಗುರಿ ವಿಷ್ಣು ಅಥವಾ ದೇವೋತ್ತಮ ಪುರುಷ. ಆದರೆ ಅಂಧಕಾರದಲ್ಲಿನ ಕಣ್ಣು ಕೋರೈಸುವ ಬೆಳಕಿನ ಪ್ರತಿಫಲನದಿಂದ ದಿಗ್ಭ್ರಾಂತರಾದ ಜನರಿಗೆ ಇದು ತಿಳಿಯದು. ನೋಡಿ, ಅಂಧಕಾರದಲ್ಲಿದ್ದಾರೆ. ಪ್ರಭುಪಾದ ಹೇಳ್ತಾರೆ ಮೆಟೀರಿಯಲ್ ವರ್ಲ್ಡ್ ಮೀನ್ಸ್ 99.9% ಪೀಪಲ್ ಆರ್ ಇನ್ ಡಾರ್ಕೆಸ್ಟ್ ರೀಜನ್. ಅಂಧಕಾರದಲ್ಲಿದ್ದಾರೆ. ಅವರಿಗೆ ಗೊತ್ತಿಲ್ಲ, ಜೀವನದ ಗುರಿ ಗೊತ್ತಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ಅನಿಯಂತ್ರಿತ ಇಂದ್ರಿಯಗಳಿಂದ ಆದ
ಐಕ ಅಸ್ತಿತ್ವದ ಗಾಢ ಅಂಧಕಾರಕ್ಕೆ ದೂಡಲ್ಪಡುತ್ತಿದ್ದಾರೆ ನೋಡಿ. ಗಾಢ ಅಂಧಕಾರಕ್ಕೆ ಹೋಗ್ತಾರೆ ಅಂತ ಎಲ್ಲರೂ. ಇಡೀ ಐಕ ಅಸ್ತಿತ್ವವು ಇಂದ್ರಿಯ ತೃಪ್ತಿ ಮತ್ತು ಲೈಂಗಿಕ ಕಾಮನೆಗಳ ಆಧರಿಸಿದ ಬಯಕೆಗಳಿಂದ ಉದ್ಭವಿಸಿದೆ. ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಇಂದ್ರಿಯ ತೃಪ್ತಿ, ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ತೃಪ್ತಿ. ಇಂದ್ರಿಯಗಳು ಕೃಷ್ಣನ ಸೇವೆಗೆ ಬಳಸಬೇಕು, ಅದು ಭಕ್ತ. ಆದ್ರೆ ಅಭಕ್ತ ಅಂದ್ರೆ ಇಂದ್ರಿಯ ತೃಪ್ತಿ, ಕಾಮನೆಗಳ ಆಧರಿಸಿದ ಬಯಕೆಗಳಿಂದ ಉದ್ಭವಿಸಿದೆ. ಹೀಗಾಗಿ ಜ್ಞಾನದಲ್ಲಿ ಎಷ್ಟೇ ಪ್ರಗತಿ ಸಾಧಿಸಿದರೂ ಜೀವಿಗಳ ಸಕಲ ಚಟುವಟಿಕೆಗಳ ಅಂತಿಮ ಗುರಿ ಇಂದ್ರಿಯ ತೃಪ್ತಿಯಾಗಿದೆ ನೋಡಿ, ಸೆನ್ಸ್ ಗ್ರಾಟಿಫಿಕೇಶನ್. ನಾವು ತುಂಬಾ ವರ್ಷ ಮಾಡ್ತಾ ಬಂದಿದ್ದೇವೆ, ತುಂಬಾ ಲೈಫಲ್ಲಿ ಮಾಡ್ತಾ ಬಂದಿದ್ದೇವೆ, ಈಗ ಕೂಡ ಅದನ್ನೇ ಮಾಡ್ತಾ ಇದ್ದೇವೆ. ಈಗ ಹೇಳುವಂಥದ್ದು ಇಲ್ಲ ನಾನು ಭಕ್ತಿಗೆ ಬಂದಿದ್ದೇನೆ, ನಾನೀಗ ಇಂದ್ರಿಯ ತೃಪ್ತಿ ಮಾಡ್ತಾ ಇಲ್ಲ. ಇಲ್ಲ ಸರ್, ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಟಲ್ ಅಂದ್ರೆ ನಮಗೆ ಸಟಲ್ ಗೊತ್ತಾಗ್ತಾ ಇಲ್ಲ, ಸೂಕ್ಷ್ಮವಾದದ್ದು ಗೊತ್ತಾಗ್ತಾ ಇಲ್ಲ. ಸೂಕ್ಷ್ಮ ಇಂದ್ರಿಯ ತೃಪ್ತಿ ಅಂತ ಫಸ್ಟಿಗೆ ಪ್ರಭುಪಾದ ಹೇಳುವಂಥದ್ದು ನಾನು ಅನ್ನೋದು ಇಂದ್ರಿಯ ತೃಪ್ತಿ. ಈಗ ನಾವು ಭಕ್ತಿ ಬಂದು ನಾನು ಕಡಿಮೆ ಆಗಿರ್ಬೋದು, ಆದ್ರೆ ನನ್ನವರು, ಇದು ಕೂಡ ಇಂದ್ರಿಯ ತೃಪ್ತಿ. ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಇದು ಹೋಗುವುದಿಲ್ಲ ಸುಲಭದಲ್ಲಿ. ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಅದು ಹೋಗ್ತಾ ಬರ್ತದೆ. ಅಂದ್ರೆ ಎಲ್ಲವನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು, ಅದು ಹೈಯೆಸ್ಟ್ ನಾಲೆಜ್. ನಿರ್ಬಂಧೆ ಕೃಷ್ಣ ಸಂಬಂಧ, ಅಂತಿಮ ಗುರಿ ಇಂದ್ರಿಯ ತೃಪ್ತಿ ಆಗಿದೆ. ಆದರೆ ಇಲ್ಲಿ ಜೀವನದ ನಿಜವಾದ ಗುರಿಯನ್ನು ನಿರೂಪಿಸಲಾಗದೆ ಮತ್ತು ಪ್ರತಿಯೊಬ್ಬರು ಭಕ್ತಿಯೋಗ ವಿಜ್ಞಾನದಲ್ಲಿ ತಜ್ಞರಾದ ಸದ್ಗುರುಗಳ ಮುಂದೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅಥವಾ ಭಾಗವತದ ಅನುಸಾರವಾಗಿ ಜೀವಿಸುವ ವ್ಯಕ್ತಿಯ ಮೂಲಕ ಅದನ್ನು ತಿಳಿದುಕೊಳ್ಳಬಹುದು ನೋಡಿ. ತಜ್ಞರಾದ ಸದ್ಗುರುಗಳು, ಲಾಟ್ಪೋಟ್ ಅಲ್ಲ ಗುರು. ಅಂದ್ರೆ ಸಂಪ್ರದಾಯದಲ್ಲಿ ಬಂದ, ಗುರು ಪರಂಪರೆಯಲ್ಲಿ ಬಂದ ಗುರು, ಒಟ್ಟು ಗುರು ಅಲ್ಲ. ಈಗ ನಮ್ಮ ಜೀವನದಲ್ಲಿ ತುಂಬಾ ಗುರುಗಳು ಬಂದಿದ್ದಾರೆ. ಯಾರು ಗುರುಗಳಿಗೆ ಅದಕ್ಕೆ ಅರ್ಥವೇ ಇಲ್ಲ, ಮೀನಿಂಗ್ಲೆಸ್ ಗುರುಗಳು. ಯಾಕೆಂದ್ರೆ ಅವರು ಸಂಪ್ರದಾಯದಿಂದ ಬರಲಿಲ್ಲ, ಗುರು ಪರಂಪರೆ ಇಲ್ಲ, ಅಂತ ಗುರುಗಳು ಪ್ರಯೋಜನ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಬೋತ್ ದಿ ಗುರು ಅಂಡ್ ಹಿಸ್ ಫಾಲೋವರ್ ಬೋತ್ ವಿಲ್ ಗೋ ಟು ಹೆಲ್. ಯಾಕೆಂದ್ರೆ ಅವನಿಗೆ ಕೃಷ್ಣನ ಮೇಲೆ ಪ್ರೀತಿ ಇಲ್ಲ, ಸರಿಯಾದ ಕೃಷ್ಣ ಹೇಳಿದ ಹಾಗೆ ಹೇಳ್ತಾ ಇಲ್ಲ, ಅವನ್ನೇ ಓನ್ ಇಂಟರ್ಪ್ರಿಟೇಷನ್. ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಪ್ರಭುಪಾದ ಹೇಳುವಂತದ್ದು, ಅಮೆರಿಕದಲ್ಲಿ ಒಬ್ಬಳು ಜರ್ನಲಿಸ್ಟ್ ಪ್ರಭುಪಾದಿಗೆ ಬಂದು ಭೇಟಿ ಆಗುವಂಥದ್ದು, ಹೇಳುವಂಥದ್ದು, ಸ್ವಾಮೀಜಿ ನೀವು ಪುಸ್ತಕ ಬರ್ದಿದ್ದೀರಾ. ಪ್ರಭುಪಾದ ಹೇಳ್ತಾರೆ, ನಾನು ಯಾರು ಬರೀಲಿಕ್ಕೆ, ಅದು ಕೃಷ್ಣ ಬರೆದದ್ದು. ಇದು ಶುದ್ಧ ಭಕ್ತನ ನೆಲೆ. ಶುದ್ಧ ಭಕ್ತನಿಗೆ ಗೊತ್ತುಂಟು ಎಲ್ಲವೂ ಕೃಷ್ಣನ ಇಚ್ಛೆಯಂತೆ ಆಗುವಂಥದ್ದು, ಕೃಷ್ಣನಿಂದ ಆಗುವಂಥದ್ದು. ನಾನು ಇನ್ಸಿಗ್ನಿಫಿಕೆಂಟ್. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತ ರಾಧಾಗುಂಡಲ್ಲಿ ಬರೆಯುವಾಗ he was 110+. ತುಂಬಾ ಪ್ರಾಯ ಆಗಿತ್ತು ಅವರಿಗೆ, ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಸ್ವತಃ ಬರ್ದದ್ದು, ನಾನು ಅಲ್ಲ. ಅಂದ್ರೆ ಡಿವೋಟೀಸ್ಗೆ ಈ ರೀತಿ ಭಗವಂತ ಇನ್ಸ್ಪಿರೇಷನ್ ಕೊಡ್ತಾನೆ. ಹಾಗಾಗಿ ಭಕ್ತರಿಗೆ ಗೊತ್ತುಂಟು, ಭಕ್ತರು ಎಲ್ಲ ಕ್ರೆಡಿಟ್ ಅನ್ನು ಭಗವಂತನಿಗೆ ಕೊಡ್ತಾರೆ, ಶುದ್ಧ ಭಕ್ತರು. ಆದ್ರೆ ಈ ಸೋಕಾಲ್ಡ್ ಗುರುಗಳು ಕ್ರೆಡಿಟ್ ಎಲ್ಲ ಅವರಿಗೆ. ನನ್ನ ಪ್ರಕಾರ ಪ್ರಭುಪಾದ ಹೇಳ್ತಾರೆ, ನನ್ನ ಪ್ರಕಾರ ನಾನು ಕೊಡ್ಲಿಕ್ಕೆ ಯಾರು, ಭಗವಂತನ ಎದುರು ಏನೂ ಅಲ್ಲ ನಾವು. ಹಾಗಾಗಿ ಪ್ರತಿಯೊಬ್ಬರು ಭಕ್ತಿಯೋಗ ವಿಜ್ಞಾನ ತಜ್ಞರಾದ ಸದ್ಗುರುಗಳ ಮುಂದೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅಥವಾ ಭಾಗವತದ ಅನುಸಾರವಾಗಿ ಜೀವಿಸುವ ನೋಡಿ. ಭಾಗವತವನ್ನು ಅವನ ಲೈಫಲ್ಲಿ ಅಳವಡಿಸಬೇಕು, ಜೀವಿಸುವ ವ್ಯಕ್ತಿಯ ಮೂಲಕ ಅದನ್ನು ತಿಳಿದುಕೊಳ್ಳಬೇಕು, ಸೋಕಾಲ್ಡ್ ಗುರುಗಳ ಮೇಲೆ ಅಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಮಗದೊಮ್ಮೆ ಹೇಳ್ತೇನೆ, ನಾವು ಮಾಡುವ ತಪ್ಪು ಇದೆ. ಪ್ರತಿಯೊಬ್ಬರು ನಾನಾ ಬಗೆಯ ಧಾರ್ಮಿಕ ಜಿಜ್ಞಾಸೆಗಳಲ್ಲಿ ತೊಡಗಿದ್ದಾರೆ. ಆದರೆ ಶ್ರೀಮದ್ ಭಾಗವತವು ಆತ್ಮ ಸಾಕ್ಷಾತ್ಕಾರದ ವಿವಿಧ ಬಗೆಯ ಸಕಲ ಜಿಜ್ಞಾಸುಗಳಿಗೆ ಉತ್ತರ ನೀಡುತ್ತದೆ ನೋಡಿ. ಧಾರ್ಮಿಕ ಜಿಜ್ಞಾಸೆ ತುಂಬಾ ಉಂಟು. ಭಾಗವತಂ ಎಂತ ಮಾಡುವಂಥದ್ದು, ಭಾಗವತಂ ಮೊದಲ ಸ್ಕಂದ ಮೊದಲ ಅಧ್ಯಾಯ 2ನೇ ಶ್ಲೋಕ, ಧರ್ಮ ಪ್ರೋಜಿತ ಕೈತವ ಅತ್ರ, ಚೀಟಿಂಗ್ ರಿಲಿಜನ್, ಅದನ್ನು ರಿಜೆಕ್ಟ್ ಮಾಡ್ತದೆ.
ಧರ್ಮ ಪ್ರೋಜಿತ ಕೈತವ ಅತ್ರ ಪರಮ ನಿರ್ಮತ್ಸರಾನಾಂ ಸತಾಂ. ಹಾಗಾಗಿ ಈ ಚೀಟಿಂಗ್ ರಿಲಿಜನ್ ಅನ್ನು ರಿಜೆಕ್ಟ್ ಮಾಡ್ತದೆ. ಅದೇ ಹೇಳುವಂತ ಪ್ರತಿಯೊಬ್ಬರು ನಾನಾ ಬಗೆಯ ಧಾರ್ಮಿಕ ಜಿಜ್ಞಾಸೆ ನಮ್ಗೆ ಆಗ್ತದೆ. ಅವ ಕೂಡ ಆಧ್ಯಾತ್ಮಿಕದಲ್ಲಿ ಇದ್ದಾನೆ. ನಾವೀಗ ನೋಡುವಾಗ ನಮ್ಗೆ ಅಂದ್ರೆ ಡಿಫ್ರೆನ್ಸ್ ಗೊತ್ತಿಲ್ಲ, ಯಾರು ಆಧ್ಯಾತ್ಮಿಕದಲ್ಲಿದ್ದಾರೆ, ಯಾರು ಆಧ್ಯಾತ್ಮಿಕದಲ್ಲಿಲ್ಲ. ಎಲ್ಲ ನಾವೆಂತಂದ್ರೆ ಕಿಚಡಿ ಮಾಡಿಬಿಟ್ಟಿದ್ದೇವೆ. ಕಿಚಡಿ ಅಂದ್ರೆ ಎಲ್ಲವನ್ನ ಹಾಕುವಂಥದ್ದು, ರೈಸ್ ಮತ್ತೆ ಈ ಮೂಂಗ್ ದಾಲ್, ವೆಜಿಟೇಬಲ್, ಸಬ್ಜಿ ಎಲ್ಲವನ್ನ ಹಾಕ್ತೇವೆ. ಹಾಗೆ ನಾವು ಈಗ ಕಿಚಡಿ ಮಾಡಿಬಿಡಿ, ನಮಗೆ ಆಧ್ಯಾತ್ಮಿಕ ಎಂತಂದು ಗೊತ್ತಿಲ್ಲ. ಎಲ್ಲವೂ ಆಧ್ಯಾತ್ಮಿಕ ಇಲ್ಲ. ಹಾಗೆ ಪ್ರತಿಯೊಬ್ಬರು ನಾನವಾಗಿ ಧಾರ್ಮಿಕ ಜಿಜ್ಞಾಸೆ ತೊಡಗಿದ್ದಾರೆ. ಆದರೆ ಶ್ರೀಮದ್ ಭಾಗವತವು ಆತ್ಮಸಾಕ್ಷ್ಯದ ವಿವಿಧ ಬಗೆಯ ಸಕಲ ಜಿಜ್ಞಾಸುಗಳಿಗೆ ಉತ್ತರ ನೀಡುತ್ತದೆ. ಇಲ್ಲಿ ಉತ್ತರ ಉಂಟು. ಜೀವನದ ಈ ಅಂತಿಮ ಗುರಿಯನ್ನು ಸಾಕಷ್ಟು ಪರಿಶ್ರಮ ಅಥವಾ ಸಹನೆ ಇಲ್ಲದೆ ಅನ್ವೇಷಿಸಲಾಗುವುದಿಲ್ಲ. ನೋಡಿ, ಪರಿಶ್ರಮ ಬೇಕು ನಮಗೆ, ಯಾವುದೇ ಆಗ್ಲಿ. ಈಗ ಮೆಟೀರಿಯಲ್ ನಾವು ಯಾವುದಾದೊಂದು ಹುದ್ದೆಯಲ್ಲಿ ಇರ್ತೇವೆ, ಅಲ್ಲಿ ನಾವು ಪರಿಶ್ರಮ ಪಡಲೇಬೇಕು. ಈ ಮೆಟೀರಿಯಲ್ ಅಲ್ಲಿ ನೀವು ಪರಿಶ್ರಮ ಪಡಬೇಕು, ಆಧ್ಯಾತ್ಮಿಕದಲ್ಲಿ ಪರಿಶ್ರಮ ಪಡ್ಲಿಕ್ಕಿಲ್ವಾ? ಇಲ್ಲಿ ಕೂಡ ಪರಿಶ್ರಮ ಪಡ್ಲಿಕ್ಕೆ ಉಂಟು. ಮತ್ತೆ ಸಹನೆ ಬೇಕಂದ್ರೆ ನೋಡಿ, ಇಲ್ಲದೆ ಅನ್ವೇಷಿಸಲಾಗುವುದಿಲ್ಲ. ಅಂತ ಪ್ರಾಮಾಣಿಕ ಜಿಜ್ಞಾಸೆಗಳಿಂದ ಪ್ರೇರಿತನಾದವನು ಬ್ರಹ್ಮದೇವರ ಪರಂಪರೆಯಿಂದ ಬಂದ ಸದ್ಗುರುಗಳು ಪ್ರಶ್ನೆ ಮಾಡೋದು. ನೋಡಿ, ಎಲ್ಲಿ ಬ್ರಹ್ಮದೇವರು ಬಂದ ಪರಂಪರೆಯಿಂದ, ಸೋಕಾಳು ಗುರುಗಳಿಂದ ಅಲ್ಲ ಪ್ರಶ್ನೆ ಮಾಡುವಂಥದ್ದು. ಅದನ್ನೇ ಇಲ್ಲಿ ನಿರ್ದೇಶಿಸಲಾಗಿದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದ ನಿಗೂಢ ರಹಸ್ಯ ಕುರಿತು ಸಕಲ ಪ್ರಶ್ನೆಗಳನ್ನು ಭಗವಂತನ ನೇರ ಪ್ರತಿನಿಧಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿನ ಅಂಗೀಕೃತನಾದಂತ ಸದ್ಗುರುನ ಮುಂದೆ ಮಂಡಿಸಬೇಕು. ಇದು ನಾವು ಮಾಡ್ಬೇಕು. ಇದು ಮೊದಲ ಕೆಲಸ ಮಾಡುವಂಥದ್ದೆಂತ ಸರಿಯಾದ ಸಂಪ್ರದಾಯದಿಂದ, ಸರಿಯಾದ ಗುರು ಪರಂಪರೆಯಿಂದ ನಾವು ತಿಳಿಯಬೇಕು. ಇದು ಫಸ್ಟ್. ದೇವೋತ್ತಮ ಪುರುಷನು ಬ್ರಹ್ಮನ ಮುಂದೆ ಈ ನಿಗೂಢ ರಹಸ್ಯವನ್ನು ಬಹಿರಂಗಪಡಿಸಿದನು. ಕೃಷ್ಣ ಬ್ರಹ್ಮನಿಗೆ ಹೇಳಿದ. ಅಂತ ಸದ್ಗುರುಗಳ ಅಪೌರುಷೇಯ ಧರ್ಮಗ್ರಂಥಗಳ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷ್ಯಾಧಾರಗಳಿಂದ ಇಡೀ ವಿಷಯವನ್ನು ಸೃಷ್ಟಿಗೊಳಿಸಲು ಸಮರ್ಥರು. ಅಪೌರುಷೇಯ ಹೀಗೇಕಂದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ. ಈಗ ಮೆಟೀರಿಯಲಿಸ್ಟಿಕ್ ಪೀಪಲ್ ಅವ್ರು ಹೇಳುವುದಂತ ಬಿ ಕಾನ್ಫಿಡೆಂಟ್, ಬಿ ಪಾಸಿಟಿವ್, ಈ ರೀತಿ ಎಲ್ಲ ಹೇಳ್ತಾರೆ. ಪ್ರಭುಪಾದ ಇದನ್ನು ರಿಜೆಕ್ಟ್ ಮಾಡ್ತಾರೆ. ಯಾಕೆ ಪ್ರಭುಪಾದ ಯಾಕೆ ರಿಜೆಕ್ಟ್ ಮಾಡ್ತಾರೆ? ಎಸ್, ಯಾರಾದ್ರೂ ಹೇಳ್ಬೋದಾ? ಎಸ್, ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಯು ವಿಲ್ ಅಚೀವ್ ಯುವರ್ ಮೈಲ್ ಸ್ಟೋನ್, ಬಿ ಪಾಸಿಟಿವ್, ಬಿ ಕಾನ್ಫಿಡೆನ್ಸ್. ಎಸ್, ಯಾರು ಉತ್ತರ ಕೊಡ್ಬೋದು ಇದಕ್ಕೆ? ಎಸ್, ಯಾರಾದ್ರೂ ಉತ್ತರ ಕೊಡ್ಬೋದಾ? ಭಗವಂತನ ಸಹಕಾರ ಇಲ್ಲದೆ ಯಾವ್ದು ಆಗುದಿಲ್ಲ, ಎಷ್ಟು ನಾವು ಪಾಸಿಟಿವ್ ಆಗಿದ್ರು. ಎಸ್, ವೆರಿ ಗುಡ್. ನೋಡಿ, ಇದಕ್ಕೆ ಉದಾಹರಣೆ ಹೇಳ್ತೇನೆ. ಈ ಉದಾಹರಣೆ ನಿಮ್ಗೆ ಅರ್ಥ ಆಗ್ಬಹುದು. ಯಾಕೆಂದ್ರೆ ಮೆಟೀರಿಯಲಿಸ್ಟಿಕ್ ಪೀಪಲ್, ಹೇಗೆಂದ್ರೆ ಜನರು ಭಗವಂತ ಇಲ್ಲದೆ ಯು ಕ್ಯಾನ್ ಡೂ ಇಟ್, ಬಿ ಕಾನ್ಫಿಡೆಂಟ್, ಬಿ ಪಾಸಿಟಿವ್ ಎಲ್ಲ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಈಗ ಮಂಗಳೂರಲ್ಲಿ ಓಷನ್ ಬರ್ಗ್ ಹೋಟೆಲ್ ಉಂಟು. ಈಗ ಒಬ್ಬ ಬಿ ಪಾಸಿಟಿವ್, ಬಿ ಕಾನ್ಫಿಡೆಂಟ್ ಅವೆಂತ ಮಾಡ್ತಾನೆ, ಅವ ಗೂಗಲ್ ಅಲ್ಲಿ ಓಷನ್ ಬರ್ಲ್ ಆಗ್ತಾನೆ. ಆಕ್ಚುಲಿ ಅವನಿಗೆ ಮಂಗಳೂರು ಬರ್ಲಿಕ್ಕೆ ಅವ ಉಡುಪಿ ಹೋಗ್ತಾನೆ. ಉಡುಪಿಯಲ್ಲಿ ಕೂಡ ಉಂಟು. ಈಗ ಅವ ತುಂಬಾ ಕಾನ್ಫಿಡೆನ್ಸ್, ತುಂಬಾ ಪಾಸಿಟಿವ್, ತುಂಬಾ ಎನರ್ಜೆಟಿಕ್ ಎಲ್ಲ ಇದ್ದಾನೆ. ಆದ್ರೆ ಅವನಿಗೆ ರೈಟ್ ಆದ ಪ್ರೊಸೆಸ್ ಗೊತ್ತಿಲ್ಲ. ರೈಟ್ ಪ್ರೊಸೆಸ್ ಎಂತ? ಶಾಸ್ತ್ರ. ರೈಟ್ ಪ್ರೊಸೆಸ್ ಶಾಸ್ತ್ರ ಇಲ್ಲದೆ ಈ ರೀತಿ ಆಗ್ತದೆ. ಪ್ರಭುಪಾದ ಅದನ್ನೇ ಹೇಳುವಂತದ್ದು. ಹಾಗೆ ಎಷ್ಟೇ ಕಾನ್ಫಿಡೆನ್ಸ್ ಇರಲಿ, ಎಷ್ಟೇ ಪಾಸಿಟಿವ್ ಇರಲಿ, ಭಗವಂತ ಇಲ್ಲದೆ ಏನೂ ಇಲ್ಲ, ಪ್ರಯೋಜನ ಇಲ್ಲ. ಈ ಶ್ಲೋಕ ಅದನ್ನೇ ಹೇಳುವಂತಹದ್ದು. ಎಸ್, ಇಲ್ಲಿ ಹೋಯ್ತಪ್ಪ. ಬ್ರಹ್ಮದೇವರು ಪ್ರವಣಸೋಕೆ ಅದನ್ನೇ ಇಲ್ಲಿ ನಿರ್ದೇಶಿಸಲಾಗಿದೆ. ಆತ್ಮ ಸಂಬಂಧದ ನಿಗೂಢ ರಹಸ್ಯ ಕುರಿತು ಸಕಲ ಪ್ರಶ್ನೆಗಳು ಭಗವಂತ ನೇರ್ಪಟ್ಟಿನ ಗುರು ಶಿವನಲ್ಲಿ ಅಂಗೀಕೃತನಾದಂತಹ ಸದ್ಗುರುನ ಮುಂದೆ ಮಂಡಿಸಬೇಕು. ದೇವೋತ್ತಮ ಪುರುಷನು ಬ್ರಹ್ಮನ ಮುಂದೆ ಈ ನಿಗೂಢ ರಹಸ್ಯವನ್ನು ಬಹಿರಂಗಪಡಿಸನು. ಅಂತ ಸದ್ಗುರುಗಳು ಅಪೌರುಷೇಯ ಧರ್ಮದಂತ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಾತ್ಗಳಿಂದ ಇಡೀ ವಿಷಯವನ್ನು ಸೃಷ್ಟಿಗಳು ಸಮರ್ಥರು. ನೋಡಿ, ಅಂತವ್ರು ಮಾತ್ರ ಸಮರ್ಥರು.
ಸದ್ಗುರುಗಳು, ಬೋಗಸ್ ಸದ್ಗುರುಗಳ. ಈ ಸಂಬಂಧದಲ್ಲಿ ಪ್ರತಿಯೊಬ್ಬರು ಅಪ್ಪರು ಧರ್ಮಗ್ರಂಥಗಳನ್ನು ಪರಾಮರ್ಶಿಸಲು ಸ್ವಾತಂತ್ರ್ಯ ಆಗಿದ್ದರೂ ಪ್ರತಿಯೊಬ್ಬರಿಗೂ ಸದ್ಗುರುವಿನ ಮಾರ್ಗದರ್ಶನ ಅಗತ್ಯವಿದೆ. ನೋಡಿ, ಗುರು ಬೇಕೇ ಬೇಕು. ಗುರು ಇಲ್ಲದೆ ನಮಗೆ ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಗುರುವಿಲ್ಲದೆ. ಅದೇ ಈ ಶ್ಲೋಕದ ನಿರ್ದೇಶನ. ಸದ್ಗುರು ಭಗವಂತನ ಪರಮಾಪ್ತ ಪ್ರತಿನಿಧಿ. ನೋಡಿ, ಕ್ಲೋಸ್ ಅಸೋಸಿಯೇಟ್. ಚೈತನ್ಯ ಮಹಾಪ್ರಭು ಅಂತ ಹೇಳುವುದು ಮೋರಾ ಸೇನಾಧಿಪತಿ ಭಕ್ತ ಆಯೇಗ, ಮೈನ್ ಕಮಾಂಡರ್ ಇನ್ ಚೀಫ್. ಅದು ಯಾರು? ಪ್ರಭುಪಾದ್. ಕ್ಲೋಸ್ ಅಸೋಸಿಯೇಟ್ ಗುರು. ಸದ್ಗುರು ಭಗವಂತನ ಪರಮಾಪ್ತ ಪ್ರತಿನಿಧಿ. ಬ್ರಹ್ಮನು ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನಿಂದ ಉಪದೇಶವನ್ನು ಪಡೆದ ಮನೋಭಾವದಲ್ಲಿ ಆ ಆದೇಶವನ್ನು ಪಡೆಯಬೇಕು. ಆ ರೀತಿ ಪಡಿಬೇಕಂತೆ. ಕೃಷ್ಣನಿಂದ ಹೇಗೆ ಬ್ರಹ್ಮ ಪಡೆದ ಆ ರೀತಿ ಗುರು ಪರಂಪರೆ. ಅಂತ ಸದ್ಗುರು ಪರಂಪರೆಯಲ್ಲಿ ಬಂದ ಗುರು ಎಂದಿಗೂ ತಾನೇ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಪ್ರಭುಪಾದ್ ಇರುವಾಗ, ಪ್ರಭುಪಾದ್ ಇದು ಅಂತಂದ್ರೆ ಎಲ್ಲಿ ಕೂಡ ಕಟ್ಔಟೇ ಬೀರಲಿಲ್ಲ. ಪ್ರಭುಪಾದ್ ಹೇಳ್ತಾರೆ ಐ ಆಮ್ ಇನ್ಸಿಗ್ನಿಫಿಕೆಂಟ್. ಪ್ರಭುಪಾದ್ ಕಟ್ಔಟ್ ಹಾಕ್ಲಿಕ್ಕೆ ಹೇಳಿದ್ರೆ ಕೃಷ್ಣನ್ ಹಾಕ್ಲಿಕ್ಕೆ ಹೇಳ್ತಾ ಇದ್ರು, ಚೈತನ್ಯ ಮಹಾಪ್ರಭು ಹಾಕ್ಲಿಕ್ಕೆ ಹೇಳ್ತಾ ಇದ್ರು. ಗುರು ಎಂದು ನಾನು ಮೇನ್ ಅಂತ ಹೇಳುವುದಿಲ್ಲ. ಈ ಬೋಗಸ್ ಗುರುಗಳು ಹೇಳ್ತಾರೆ ಅಲ್ಲೆಲ್ಲ ಅವರು ಕಟ್ಔಟ್ ಬೀಳ್ತದೆ, ಕೃಷ್ಣ ಇಲ್ಲ. ಅದು ಗುರುವಿಗೆ ಗೊತ್ತುಂಟು. ನಾನು ಐ ಆಮ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಆಫ್ ಲಾರ್ಡ್. ಗುರು ಹೇಳುವಂತ ಎಂದಿಗೂ ತಾನೇ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಸದ್ಗುರು ಪರಂಪರೆಯ ಗುರು ಭಗವಂತನಿಗಿಂತ ದೊಡ್ಡವನಾಗಿದ್ದರು ಎಂದರೆ ತನ್ನ ಸ್ವಯಂ ಸಾಕ್ಷಾತ್ಕಾರ ಅನುಭವದಿಂದ ಭಗವಂತನನ್ನು ಸಾಕ್ಷಾತ್ಕೊಳ್ಳಬಲ್ಲವನಾದರೂ ತಾನೇ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ನೋಡಿ, ಭಗವಂತ ಎಂತ ಮಾಡ್ತಾನೆ? ಶುದ್ಧ ಭಕ್ತನಿಗೆ ಅವನಿಗಿಂತ ಜಾಸ್ತಿ ಶಕ್ತಿಯನ್ನು ಕೊಡ್ತಾನೆ. ಹೇಗೆ ಅಂದ್ರೆ ನಾರದ ಮುನಿಗೆ ಕೃಷ್ಣ ಹೇಗೆ ತುಂಬಾ ಶಕ್ತಿ ಕೊಟ್ಟಿದ್ದಾನೆ, ಭಗವಂತ ಕೊಡ್ತಾನೆ. ಆದ್ರೆ ಎಲ್ಲರಿಗೂ ಕೊಡುವುದಲ್ಲ, ಇದು ಶುದ್ಧ ಭಕ್ತರಿಗೆ. ದೊಡ್ಡವನಾಗಿದೆ ಎಂದು ಸ್ವಯಂ ಸಾಕ್ಷಾತ್ ಅನುಭವದಿಂದ ಭಗವಂತನ ಸಾಕ್ಷಾತ್ ತಾನೇ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಕೇವಲ ಶಿಕ್ಷಣದಿಂದ ಅಥವಾ ನಿಶ್ಚಿತ ಬುದ್ಧಿಮತ್ತೆಯಿಂದ ಸಾಧ್ಯವಿಲ್ಲ. ನೋಡಿ, ನಮ್ಮ ಜನರೆಲ್ಲ ಸೋಕಾಲ್ಡ್ ಎಜುಕೇಶನ್ ಇಂದ ಆಗುವುದಿಲ್ಲ ಸರ್. ದಯವಿಟ್ಟು ನಿಮ್ಮ ಈ ಸೋಕಾಲ್ಡ್ ಎಜುಕೇಶನ್ ಇನ್ಸಿಗ್ನಿಫಿಕೆಂಟ್. ನೀವು IAS ಆಗಿರ್ಲಿ, ಡಾಕ್ಟರ್ ಆಗಿರ್ಲಿ, ಇನ್ನೊಂದಾಗಿ ಇಂಜಿನಿಯರ್ ಆಗಿರ್ಲಿ, ಭಗವಂತ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅರ್ಥ ಆಗುವಂಥದ್ದು ಹೇಗೆ? ಭಕ್ತಿ ಸೇವೆಯಿಂದ. ಆದರೆ ಪಾರದರ್ಶಕ ಮಾಧ್ಯಮವಾದ ಸದ್ಗುರುವಿನ ಮೂಲಕ ಪ್ರಾಮಾಣಿಕ ಜಿಜ್ಞಾಸುವಿಗೆ ಅವನ ಸಾಕ್ಷಾತ್ ಸಾಧ್ಯ. ನೋಡಿ, ಹಾಗಾಗಿ ಗುರುವಿನಿಂದ ನಮಗೆ ದರ್ಶನ ಆಗ್ತದೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದಕ್ಷಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಫಸ್ಟಿಗೆ ನಾವು ಅವರಿಗೆ ಸರೆಂಡರ್ ಆಗಬೇಕು, ಪ್ರಶ್ನೆ ಮಾಡಬೇಕು. ಅವರು ಕೃಷ್ಣನ್ ಕಂಡಿದ್ದಾರೆ, ನಮಗೆ ಕೃಷ್ಣನ್ ತೋರಿಸ್ತಾರೆ. ಅಪೌರುಷೇಯ ಧರ್ಮಗ್ರಂಥಗಳು ಈ ವಿಷಯದಲ್ಲಿ ನೇರ ನಿರ್ದೇಶನ ನೀಡುತ್ತದೆ. ಆದರೆ ದಿಗ್ಭ್ರಾಂತರಾದ ಜೀವಿಗಳು ಅಂಧಕಾರದಲ್ಲಿ ಕಣ್ಣು ಕೋರೈಸುವ ಪ್ರತಿಫಲನದಿಂದ ಕುರುಡರಾಗಿದ್ದಾರೆ. ಜನರು ಅಂಧಕಾರದಲ್ಲಿದ್ದಾರೆ. ಅಪೌರುಷೇಯ ಅಂದ್ರೆ ಟ್ರಾನ್ಸ್ಜೆಂಡರ್ ಲಿಟರೇಚರ್. ಇದು ನಮ್ಗೆ ನಡೆಸ ನೀಡ್ತದೆ. ಈ ಸೋಕಾಲ್ಡ್ ಲಿಟರೇಚರ್ ಅಲ್ಲ, ತುಂಬಾ ಲಿಟರೇಚರ್ಸ್ ಉಂಟು. ಸೋಕಾಲ್ಡ್ ಲಿಟರೇಚರ್ ಅವರವರ ಇಂಟರ್ಪ್ರಿಟೇಷನ್, ಅದರಿಂದ ಅಲ್ಲ. ಆ ಲಿಟರೇಚರ್ ಇಂದ ಎಂತಾಗ್ತದೆ? ನಾವು ಅಂಧಕಾರಕ್ಕೆ ಹೋಗ್ತೇವೆ, ಕುರುಡರಾಗಿದೆ. ಅಪೌರುಷ ಧರ್ಮಗ್ರಂಥಗಳಲ್ಲಿನ ಸತ್ಯವನ್ನು ಕಾಣಲು ಅಸಮರ್ಥರಾಗಿರುತ್ತಾರೆ. ನೋಡಿ, ಉದಾಹರಣೆಗೆ ಭಗವದ್ಗೀತೆಯ ಒಟ್ಟಾರೆ ನಿರ್ದೇಶನವು ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನ ಕಡೆಗೆ ಇದೆ. ಭಗವದ್ಗೀತೆ ಅಂತ ಹೇಳುವಂತದ್ದು ಎಸ್, ಕೃಷ್ಣ ಇದು ಸುಪ್ರೀಂ ಪರ್ಸನ್ ಆಫ್ ಗಾಡೆಡ್. ನಾವು ಕೃಷ್ಣನನ್ನು ಆಕ್ಸೆಪ್ಟ್ ಮಾಡಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಆದರೆ ಬ್ರಹ್ಮನ ಪರಂಪರೆಯ ಸದ್ಗುರು ದೊರೆಯದೆ ಅಥವಾ ಸಾಕ್ಷಾತ್ ಶ್ರವಣ ಮಾಡಿದ ಅರ್ಜುನ ಪರಂಪರೆ ದೊರೆಯದೆ ತಮ್ಮ ಇಷ್ಟಾರ್ಥಗಳನ್ನು ತೃಪ್ತಿಪಡಿಸುವ ಬಯಸುವ ಅನಿರ್ಗತ ವ್ಯಕ್ತಿಗಳಿಂದ ಅಪರೋಕ್ಷ ಜ್ಞಾನವು ವಿರೂಪ ಹೊಂದಿದೆ. ಅನಧಿಕೃತ ವ್ಯಕ್ತಿಗಳಿಂದ. ನೋಡಿ, ನಾವು ಕೇಳಬಾರದು. ಭಗವದ್ಗೀತೆಯು ನಿಸ್ಸಂದೇಹವಾಗಿ ಆಧ್ಯಾತ್ಮಿಕ ಆಗಸದ ದಿಗಂತದಲ್ಲಿ ಅತ್ಯಂತ ಪ್ರಕಾಶಮಾನವಾದ ತಾರೆ. ಎಸ್, ಒಂದು ನಿಮಿಷ. ಎಸ್, ಪ್ರಕಾಶಮಾನವ ತಾರೆ.
ಎಂದು ಅಂಗೀಕೃತವಾಗಿದೆ. ಆದರೆ ಜ್ಞಾನ ನಿಧಿಯಾದ ಈ ಮಹಾಗ್ರಂಥದ ವ್ಯಾಖ್ಯಾನಗಳು ಎಷ್ಟರ ಮಟ್ಟಿಗೆ ವಿರೂಪಗೊಂಡಿದೆ ಎಂದರೆ ಭಗವದ್ಗೀತೆಯ ಪ್ರತಿಯೊಬ್ಬ ಜಿಜ್ಞಾಸು ಐಕ ಪ್ರತಿಫಲನದ ಅಂಧಕಾರದಲ್ಲಿದ್ದಾನೆ. ತುಂಬಾ ಇಂಟರ್ಪ್ರಿಟೇಷನ್ ಉಂಟು. 1000 ಭಗವದ್ಗೀತೆಯನ್ನು ಎಡಿಷನ್ ಉಂಟು. ಆದ್ರೆ ಆ ಎಡಿಷನ್ ಎಂತ? ಆ ಎಡಿಷನ್ ಓದಿದ್ರೆ ನಾವು ಅಂಧಕಾರದಲ್ಲಿ ಹೋಗ್ತೇವೆ. ಯಾಕಂದ್ರೆ ಅವರವರ ಓನ್ ಇಂಟರ್ಪ್ರಿಟೇಷನ್. ಭಗವದ್ ಪ್ರತಿಯೊಬ್ಬ ಜಿಜ್ಞಾಸು ಐಕ ಪ್ರತಿಫಲ ಅಂಧಕಾರದಲ್ಲಿದ್ದಾನೆ. ಅಂತ ಜಿಜ್ಞಾಸುಗಳಿಗೆ ಭಗವದ್ಗೀತೆಯಿಂದ ಜ್ಞಾನೋದಯವಾಗಿಲ್ಲ. ಗೀತೆಯಲ್ಲಿ ಕೂಡ ಭಾಗವತದ 4 ಪ್ರಧಾನ ಶ್ಲೋಕಗಳಲ್ಲಿರುವ ಉಪದೇಶವೇ ಇದೆ. ಅಂದ್ರೆ 10.8, 9, 10 ಚತುಶ್ಲೋಕಿ ಭಗವದ್ಗೀತಾ. ಆದರೆ ಅನಧಿಕೃತ ವ್ಯಕ್ತಿಗಳ ತಪ್ಪು ಅರ್ಥ ನೋಡಿ, ವಿವರಣೆಗಳಿಂದಾಗಿ ಯಾರೊಬ್ಬರು ಅಂತಿಮ ಸಿದ್ಧಾಂತಕ್ಕೆ ಬರಲ್ಲ. ತಪ್ಪು ಕೊಟ್ಟಿದ್ದಾರೆ, ಅವರವರ ಓನ್ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ 18.61 ಹೀಗೆ ಸ್ಪಷ್ಟವಾಗಿ ಹೇಳಲಾಗಿದೆ: ಈಶ್ವರ ಸರ್ವಭೂತಾನ ಮೃದ್ದೇಶ ಅರ್ಜುನ ದಿಷ್ಟತಿ ಬ್ರಹ್ಮಯಾನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯ. ಭಗವಂತನು ಪರಮಾತ್ಮನಾಗಿ ಸಕಲ ಜೀವಿಗಳ ಹೃದಯದಲ್ಲಿದ್ದಾನೆ ನೋಡಿ. ಈಶ್ವರ ಸರ್ವಭೂತಾನ ಹೃದಯದಲ್ಲಿದ್ದಾನೆ. ಅವನು ತನ್ನ ಬಹಿರಂಗ ಶಕ್ತಿಯ ನಿಯೋಗದ ಮೂಲಕ ಅವರೆಲ್ಲರನ್ನು ಐಕ್ಯ ಜಗತ್ತಿನಲ್ಲಿ ನಿಯಂತ್ರಿಸುತ್ತಿದ್ದಾನೆ. ಬಹಿರಂಗ ಶಕ್ತಿ ಅಂದ್ರೆ ದೇವಿ ಮಹಾಮಾಯ, ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ, ಹಾಗಾಗಿ ನಿಯಂತ್ರಿಸಿದ್ದಾನೆ. ಭಗವಂತನ ಪರಮ ನಿಯಂತ್ರಣಗಳೆಂದು ಮತ್ತು ಜೀವಿಗಳು ಭಗವಂತನಿಂದ ನಿಯಂತ್ರಣವೆಂದು ಇಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ನಾವೆಲ್ಲ ಭಗವಂತನ ಕಂಟ್ರೋಲ್ ಇದ್ದೇವೆ. ಇದೇ ಭಗವದ್ಗೀತೆ 18.65 ಭಗವಂತ ಹೀಗೆ ನಿರ್ದೇಶಿಸಿದ್ದಾನೆ: ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಸತ್ಯಂತೆ ಪ್ರತಿಜಾನೋ ಪ್ರಿಯೋ ಅಸಿಮಿ. ಭಗವಂತ ಹೇಳುವಂತ 4 ವಿಷಯ ಎಂತ? ಮನ್ಮನ, ನನ್ನನ್ನು ಚಿಂತಿಸು; ಮದ್ಭಕ್ತೋ, ನನ್ನ ಭಕ್ತನಾಗು; ಮದ್ಯಾಜಿ, ನನಗೆ ಪೂಜೆ ಮಾಡು; ಮಾಂ ನನಗೆ ನಮಸ್ಕಾರ ಮಾಡು. ಪ್ರಭುಪಾದ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಮನ್ಮನ ಅದಕ್ಕೆ ಚಾಂಟಿಂಗ್. ಮದ್ಭಕ್ತ ಆಗ್ಲಿಕ್ಕೆ ಪ್ರಭುಪಾದ್ ತುಂಬಾ ದೇವಸ್ಥಾನ ಕೊಟ್ಟಿದ್ದಾರೆ. ಮದ್ಯಾಜಿ, ಕೃಷ್ಣನನ್ನು ಪೂಜೆ ಮಾಡುವಂತ ಮಾಂ ನಮಸ್ಕರು ಪ್ರಭುಪಾದೇ ಅಡ್ಡ ಬಿದ್ದಿದ್ದಾರೆ. ಹಾಗಾಗಿ ಇದು 4 ನಾವು ಮಾಡ್ಬೇಕು. ಯಾರೊಬ್ಬರು ದೇವ ಮನಸ್ಕರಾಗಿರಬೇಕು, ಭಗವದ್ ಭಕ್ತರಾಗಿರ್ಬೇಕು, ಭಗವಂತನ ಆರಾಧಕರಾಗಿರಬೇಕು ಮತ್ತು ಭಗವಾನ್ ಕೃಷ್ಣನಿಗೆ ನಮಸ್ಕರಿಸಬೇಕು. ಈ 4 ಮಾಡ್ಬೇಕು. ಭಗವಂತ ಈ ನಿರ್ದೇಶನ ಭಗವದ್ಗೀತೆ ಈ ಶ್ಲೋಕದಿಂದ ಸ್ಪಷ್ಟವಾಗುತ್ತದೆ. ಹೀಗೆ ಮಾಡುವುದರಿಂದ ಭಕ್ತನು ನಿಸ್ಸಂದೇಹವಾಗಿ ಭಗವಂತನ ಮರಳುತ್ತಾನೆ. ಇದು ಮಾಡಿದ್ರೆ ನಾವು ಭಗವತನಿಗೆ ಹೋಗಬಹುದು. ಪ್ರತಿಯೊಬ್ಬನು ಭಗವಂತನ ಸಂಪೂರ್ಣ ಶರೀರದ ವಿಭಿನ್ನಾಂಶವಾಗಿ ಮನುಕುಲದ ಇಡೀ ವೈದಿಕ ಸಮಾಜದ ರಚನೆಯಾಗಿದೆ ಎಂದು ಇಲ್ಲಿ ಪರೋಕ್ಷವಾಗಿ ಹೇಳಲಾಗಿದೆ. ಬುದ್ಧಿಜೀವಿ ವರ್ಗವು ಅಥವಾ ಬ್ರಾಹ್ಮಣರು ಭಗವಂತನ ಮುಖದಲ್ಲಿ ನೆಲೆಗೊಂಡಿದ್ದಾರೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಭಗವಂತನ ಫೇಸ್. ಆನಂದ ವರ್ಗದವರು ಅಂದ್ರೆ ಕ್ಷತ್ರಿಯ ಭಗವಂತನ ಭಾವ, ಅಂದ್ರೆ 2 ಎಂತ ಹೇಳುವಂಥದ್ದು ಕೈ, ಕ್ಷತ್ರಿಯ. ವಾಣಿಜ್ಯ ವರ್ಗದ ಅಂದ್ರೆ ವೈಶ್ಯರು ಭಗವಂತನ ಕಟಿಯಲ್ಲಿ ಅಂದ್ರೆ ಹೊಟ್ಟೆ. ಮತ್ತು ಶ್ರಮಿಕ ವರ್ಗದವರು ಅಂದರೆ ಶೂದ್ರರು ಭಗವಂತನ ಪಾದ, ಕಾಲು. ಆದ್ದರಿಂದ ಸಂಪೂರ್ಣ ಸಮಾಜ ರಚನೆಯು ಭಗವಂತನ ಶರೀರವೇ ಆಗಿದ್ದು, ಶರೀರದ ಎಲ್ಲಾ ಭಾಗಗಳು ಅಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಲ್ಲರೂ ಒಟ್ಟಾಗಿ ಭಗವಂತನ ಇಡೀ ಶರೀರದ ಸೇವೆಗಾಗಿ ಇದ್ದಾರೆ. ಹಾಗಾಗಿ ಈಗ ನಾವು ಹೇಳಲಿಕ್ಕೆ ಆಗುದಿಲ್ಲ ಕಾಲು ಬೇಡ ಅಂತ. ಶೂದ್ರರು ಕೂಡ ಬೇಕು, ಹೊಟ್ಟೆ ಬೇಡ ಅದು ಕೂಡ ಬೇಕು, ತಲೆ ಬೇಡ ಅದು ಕೂಡ ಬೇಕು, ಎಲ್ಲ ಬೇಕು. ಹಾಗಾಗಿ ಇದು ಭಗವಂತ ಕೊಟ್ಟದ್ದು ಯಾಕೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಭಗವಂತನ ಸೇವೆ ಮಾಡ್ಬೇಕು ಅಷ್ಟೇ. ಎಲ್ಲರೂ ಒಟ್ಟಾಗಿ ಭಗವಂತನ ಇಡೀ ಶರೀರದ ಸೇವೆಗಾಗಿ ಇದ್ದಾರೆ. ಇಲ್ಲವಾದಲ್ಲಿ ಅಖಂಡತ್ವದ ಪರಮ ಪ್ರಜ್ಞೆಯೊಂದಿಗೆ ಸಮನ್ವಯಗೊಳಿಸಲು ಭಾಗಗಳು ಅಸಮರ್ಥವಾಗುತ್ತದೆ. ಹೇಗೆಂದ್ರೆ ಯಾವಾಗ ಈ ಭಾಗ ಭಗವಂತನ ಸೇವೆಗೆ ಯೂಸ್ ಆಗ್ತದೆ ಆಗ ಅದಕ್ಕೆ ವ್ಯಾಲ್ಯೂ ಉಂಟು, ಇಲ್ಲದ್ರೆ ವ್ಯಾಲ್ಯೂ ಇಲ್ಲ. ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದವರೆಲ್ಲರ ಸಮಿಷ್ಟ ಸೇವೆಯಿಂದ ವಿಶ್ವ ಪ್ರಜ್ಞೆಯು ನಿಜವಾಗಿ ಸಾಧಿತವಾಗುತ್ತದೆ. ಯುನೈಟೆಡ್ ನೇಷನ್ ಪ್ರಭುಪಾದ ಹೇಳ್ತಾರೆ, ಯುನೈಟೆಡ್ ನೇಷನ್ ಹ್ಯಾಸ್ ಫೇಲ್ಡ್ ಇನ್ ಹಿಸ್ ಡ್ಯೂಟಿ. ಯಾಕೆಂದ್ರೆ ಸೆಂಟ್ರಲ್ ಕೃಷ್ಣ ಇಲ್ಲ.
ಹಾಗೆ ದೇವೋತ್ತಮ ಪುರುಷನಿಗೆ ಸಂಬಂಧಿಸಿದವರೆಲ್ಲ ಸಮಿಷ್ಟ ಸೇವೆಯಿಂದ ವಿಶ್ವ ಪ್ರಜ್ಞೆಯು ನಿಜವಾಗಿ ಸಾಧಿತವಾಗುತ್ತದೆ ಮತ್ತು ಅದರಿಂದ ಮಾತ್ರ ಸಮಗ್ರ ಪರಿಪೂರ್ಣತೆ ಖಚಿತ. ಆದ್ದರಿಂದ ಮಹಾವಿಜ್ಞಾನಿಗಳು, ಮಹಾನ್ ದಾರ್ಶನಿಕರು, ಮಹಾನ್ ಹುವಾಸಕ್ತರು, ಮಹಾನ್ ರಾಜಕಾರಣಿಗಳು, ಮಹಾನ್ ಸುಧಾರಕರು ಇತ್ಯಾದಿ ಯಾರಿಂದಲೂ ಐಕ ಪ್ರಪಂಚದ ಪ್ರಬುದ್ಧ ಸಮಾಜಕ್ಕೆ ಯಾವುದೇ ಪರಿಹಾರ ನೀಡಲಾಗುವುದು. ನೋಡಿ, ಯಾವುದೇ ಪರಿಹಾರ ಸಿಗುವುದಿಲ್ಲ. ಯಾಕೆ? ಇವರೆಲ್ಲ ಕೃಷ್ಣನನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಕೃಷ್ಣನ ಆಕ್ಸೆಪ್ಟ್ ಮಾಡಿದ್ರೆ ಎಲ್ಲರಿಗೂ ಪರಿಹಾರ ಸಿಗ್ತದೆ. ಏಕೆಂದ್ರೆ ಭಾಗವತದ ಈ ಶ್ಲೋಕದಲ್ಲಿ ಸೂಚಿಸಿರುವ ಯಶಸ್ಸಿನ ರಹಸ್ಯವನ್ನು ಅವರು ಅರಿಯರು. ಅಂದರೆ ಯಾರೇ ಆಗಲಿ ಭಕ್ತಿಯೋಗದ ರಹಸ್ಯವನ್ನು ಅರಿತುಕೊಳ್ಳಬೇಕು. ಭಗವದ್ಗೀತೆಯಲ್ಲಿ 7.15 ಕೂಡ ಹೀಗೆ ಹೇಳಲಾಗಿದೆ. ನಮಾಮೃಷ್ಕಿದಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಪರದ ಜ್ಞಾನ ಆಸುರಿಂ ಭಾವಮಾಶ್ರಿತ. ಮಾನವ ಸಮಾಜದ ಮಹಾನ್ ನಾಯಕರೆನಿಸಿಕೊಂಡವರಿಗೆ ಭಕ್ತಿಯೋಗದ ಮಹಾಜ್ಞಾನದ ಅರಿವಿಲ್ಲ. ಅಂದ್ರೆ ದೊಡ್ಡ ದೊಡ್ಡ ಲೀಡರ್ಸ್, ಅವರಿಗೆ ಭಕ್ತಿಯೋಗದ ಇದಿಲ್ಲ. ಅವರು ಸದಾ ಕಾಲ ಇಂದ್ರಿಯ ತೃಪ್ತಿಯ ಹೀನ ಕಾರ್ಯದಲ್ಲಿ ಮಗ್ನರಾಗಿದ್ದು ಭಗವಂತನ ಬಹಿರಂಗ ಶಕ್ತಿಯಿಂದ ಸಂಮೋಹಿತರು. ಅಂದ್ರೆ ಮಾಯಲ್ಲಿದ್ದಾರೆ, ಅವರೆಲ್ಲ ದೇವಿ ಅಂಡರ್ ಇದ್ದಾರೆ, ಪ್ರೊಟೆಕ್ಷನ್. ದೇವೋತ್ತಮ ಪುರುಷನ ಪಾರಮ್ಯದ ಕಡು ವಿರೋಧಿಗಳಾಗಿದ್ದಾರೆ. ಎಲ್ಲರೂ ಇದು ಯಾವುದೆಲ್ಲ ಇಲ್ಲಿ ನೋಡಿ, ಇವರೆಲ್ಲ ಭಗವಂತನ ವಿರೋಧಿಗಳು. ಯಾರೆಲ್ಲ? ವಿಜ್ಞಾನಿಗಳು, ಮಹಾ ದಾರ್ಶನಿಕರು, ಮಹಾ ಉಪಾಸಕರು, ಮಹಾರಾಜಕಾರಣಿ, ಮಹಾ ಸುಧಾರಕರು, ಇವರೆಲ್ಲ ಕೃಷ್ಣ ವಿರೋಧಿ, ಕಡು ವಿರೋಧಿಗಳಾಗಿದ್ದಾರೆ. ಅವರು ಮೂರ್ಖರು, ದುರುಳ್ಳರು ಮತ್ತು ನರಾಧಮರಾದಿಂದ ಭಗವಂತನಿಗೆ ಶರಣಾಗಲು ಎಂದಿಗೂ ಒಪ್ಪುವುದಿಲ್ಲ. 4 ರೀತಿಯ ಜನರು. ಯಾವುದೆಲ್ಲ? ದುಷ್ಕೃತನ ಅಂದ್ರೆ ಮೂಢರು, ನರಾಧಮರು, ಮಾಯಾಪರಕ ಜ್ಞಾನರು ಮತ್ತೆ ಆಸುರಿ ಸ್ವಭಾವದವರು. ಒಪ್ಪುವುದಿಲ್ಲ. ಅಂತ ಶ್ರದ್ಧಾರಹಿತ ನಾಸ್ತಿಕರು ಐಕ ಅರ್ಥದಲ್ಲಿ ಎಷ್ಟೇ ಉನ್ನತ ಶಿಕ್ಷಣ ಪಡೆದವರಾಗಿದ್ದರು, ತುಂಬಾ ಹೈಲಿ ಎಜುಕೇಟೆಡ್, ಅದು ಕೂಡ ಪ್ರಯೋಜನ ಇಲ್ಲ. ವಾಸ್ತವವಾಗಿ ಪ್ರಪಂಚದಲ್ಲೇ ಕಡು ಮೂರ್ಖರು. ಏಕೆಂದರೆ ಬಹಿರಂಗ ಐಕ ಪ್ರಕೃತಿಯ ಪ್ರಭಾವದಿಂದಾಗಿ ಅವರ ಜ್ಞಾನಾರ್ಜನೆಯೆಲ್ಲವೂ ಅನೂರ್ಜಿತವಾಗುತ್ತದೆ. ಅಂದ್ರೆ ಈ ಎಂತ ಹೇಳುವಂಥದ್ದು, ಮಾಯಾ ಅಪರಿತ ಜ್ಞಾನ. ಮಾಯ ಎಂತ ಮಾಡುವಂಥದ್ದು? ಅವರ ನಿಜವಾದ ಜ್ಞಾನವನ್ನು ಅಪಹರಿಸಿದೆ. ಪ್ರಸ್ತುತ ಸಂದರ್ಭದ ಹಿನ್ನೆಲೆಯಲ್ಲಿ ಎಲ್ಲ ಜ್ಞಾನಾಭಿವೃದ್ಧಿಯು ಇಂದ್ರಿಯ ತೃಪ್ತಿಗಾಗಿ ಕಚ್ಚಾಡುವ ನಾಯಿ ಬೆಕ್ಕುಗಳಿಂದ ದುರುಪಯೋಗವಾಗುತ್ತದೆ. ನೋಡಿ, ಪ್ರಭುದಿಂದ ಹೇಳ್ತಾರೆ, ಪ್ರೆಸೆಂಟ್ ಸಿವಿಲೈಸೇಷನ್ ಈಸ್ ಕ್ಯಾಟ್ ಅಂಡ್ ಡಾಗ್ ಸಿವಿಲೈಸೇಷನ್. ಕಚ್ಚಾಟ. ಯಾಕೆ ಕಚ್ಚಾಟ? ನೋಡಿ, ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೇನೆ. ಒಂದು ಬಿಸ್ಲರಿ ಬಾಟಲ್, ಅದ್ರಲ್ಲಿ ಎಂತ ಇಲ್ಲ, ಅದು ಲಾರಿ ಅಡಿಗೆ ಬಿದ್ದಿದೆ. ಫುಲ್ ಎಂತ ಹೇಳುವುದು, ನೆಕ್ಕೆ ಆಗಿದೆ. ಅದು ಒಂದು ನಾಯಿ ಬರ್ತದೆ, 2 ನಾಯಿ ಬರ್ತದೆ. ನಾಯಿ ಬಂದು ಒಂದು ಸೈಡಲ್ಲಿ ಒಂದು ನಾಯಿ ಇರ್ತದೆ, ಇನ್ನೊಂದು ಸೈಡಲ್ಲಿ ಇನ್ನೊಂದು. ನನ್ಗೆ ಬೇಕು. ಇದು ಆಗುವಂಥದ್ದು ಈಗ ಅಟ್ ಪ್ರೆಸೆಂಟ್ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಾಯಿ ಬೆಕ್ಕುಗಳ ನೋಡಿ, ಅದರಲ್ಲಿ ಏನಿಲ್ಲ. ಆ ಬಾಟಲ್ ಯೂಸ್ಲೆಸ್, ಫುಲ್ ಬೆಂಡ್ ಆಗಿದೆ. ಆದ್ರೂ ನಾಯಿ ಗೊತ್ತಿಲ್ಲ ನನಗೆ ಬೇಕಂತ. ಅದೇ ರೀತಿ ಭೌತಿಕ ಲೋಕದಲ್ಲಿ ಜನರ ಕಚ್ಚಾಟ ಇದು ಕಚ್ಚಾಟ. ಪ್ರಸ್ತುತ ಹಿನ್ನೆಲೆ ಎಲ್ಲ ಜನರ ಇಂದ್ರಿಯ ತೃಪ್ತಿಗಾಗಿ ಕಚ್ಚಾಡುವ ನಾಯಿ ಬೆಕ್ಕುಗಳಿಂದ ದುರುಪಯೋಗವಾಗುತ್ತಿದೆ. ವಿಜ್ಞಾನ, ತತ್ವಶಾಸ್ತ್ರ, ಲಲಿತ ಕಲೆಗಳು, ರಾಷ್ಟ್ರೀಯತೆ, ಆರ್ಥಿಕ ಅಭಿವೃದ್ಧಿ, ಧರ್ಮ ಮತ್ತಿತರ ಮಹಾ ಚಟುವಟಿಕೆಗಳಿಂದ ಅರ್ಜಿತವಾದ ಜ್ಞಾನವು ಶವಸಿಂಗಾರಕ್ಕೆ ಉಪಯೋಗಿಸಲಾಗಿದ್ದು ವ್ಯರ್ಥವಾಗುವುದು. ನೋಡಿ, ಈ ಜ್ಞಾನ ಎಲ್ಲ ಅಂತ ಮಣ್ಣನ ಮೀ ಲೋಕರಂಜನ. ಸತ್ತ ದೇಹಕ್ಕೆ ನಾವು ಅಲಂಕಾರ ಮಾಡಿದ್ರೆ ಹೇಗೆ? ಜೀವನ ಪೂರ್ತಿ ಹರಿದ ಬಟ್ಟೆ ಹಾಕ್ತಾನೆ, ಸಾಯುವಾಗ ಅವನಿಗೆ ಸಿಲ್ಕ್ ಬಟ್ಟೆ ಹಾಕುವಂಥದ್ದು. ಅದೇ ರೀತಿ ಕೃಷ್ಣ ಇಲ್ಲದೆ ಈ ರೀತಿ ಎಲ್ಲ ಮಾಡುವಂಥದ್ದು ಯಾವುದು? ವಿಜ್ಞಾನ, ತತ್ವಶಾಸ್ತ್ರ, ಲಲಿತ ಕಲೆ, ರಾಷ್ಟ್ರೀಯತೆ, ಆರ್ಥಿಕ ಅಭಿವೃದ್ಧಿ, ಧರ್ಮ, ಇದೆಲ್ಲ ಸತ್ತ ದೇಹಕ್ಕೆ ಶೃಂಗಾರ ಮಾಡಿದ ಹಾಗೆ. ಸ್ವಲ್ಪ ಇದು ಎಂತ ಹೇಳುವಂಥದ್ದು ನಮಗೆ ಗ್ರಹಿಸಲಿಕ್ಕೆ ಸ್ವಲ್ಪ ಕಷ್ಟ. ಆದ್ರೆ ಸತ್ಯವೇ ವ್ಯರ್ಥವಾಗುತ್ತಿದೆ. ಮೃತ ಶರೀರದ ಶವ ಸಂಪುಟಕ್ಕೆ ಹೊದಿಸಿದ ವಸ್ತ್ರದಿಂದ ಯಾವ ಪ್ರಯೋಜನವೂ ಇಲ್ಲ. ಅಂದ್ರೆ ಸಿಲ್ಕ್ ಬಟ್ಟೆ ಹಾಕುವಂಥದ್ದು ಏನು ಪ್ರಯೋಜನ ಇಲ್ಲ. ಕೆಲವರೆಲ್ಲ ಒಡವೆ ಹಾಕ್ತಾರೆ, ಉಂಗಿಲ
ಈ ಬ್ರಾಸ್ಲೆಟ್ ಹಾಕುವಂಥದ್ದು, ಚೈನ್ ಹಾಕುವಂಥದ್ದು ಮೂರ್ಖತನ. ಸತ್ತ ದೇಹಕ್ಕೆ ಅದನ್ನೆಲ್ಲ ಹಾಕುವಂಥದ್ದು. ಆದ್ರಿಂದ ಕೇವಲ ಅಜ್ಞಾನಿ ಸಾರ್ವಜನಿಕರ ಮಿಥ್ಯಾ ಪ್ರಶಂಸೆ ಪಡೆಯಬಹುದು ಅಷ್ಟೇ ನೋಡಿ. ಹಾಗಾಗಿ ಜನರು ಇಂಥವರಿಗೆ ಪ್ರಶಂಸೆ ಕೊಡ್ತಾರೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ನಮ್ಗೆ ಇಂಥ ಪ್ರಶಂಸೆ ಬೇಡ, ನಮ್ಗೆ ಕೃಷ್ಣನಿಂದ ಪ್ರಶಂಸೆ ಬೇಕು, ಈ ಸೋಕಾಲ್ಡ್ ಜನರಿಂದ ಬೇಡ ನಮ್ಗೆ. ಅಂದ್ರೆ ಅಹೋ ಧ್ವನಿ ಹೋ ರೂಪಂ, ಒಂಟೆ ಕತ್ತೆಗೆ ಹೇಳುವಂಥದ್ದು, ನಿನ್ನ ಎಂತ ಧ್ವನಿ, ಹೋ ಧ್ವನಿ, ಹಾ 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 ಸುಮಧುರ. ಕತ್ತೆ ಹೇಳುವಂಥದ್ದು ಒಂಟೆಗೆ, ಅಹೋ ರೂಪಂ, ನಿನ್ನ ರೂಪ ಎಂತ ಚಂದ. ಆಕ್ಚುಲಿ ಇಬ್ಬರದು ಧ್ವನಿ, ಈ ಒಂದು ಕತ್ತೆದು ಧ್ವನಿ ಚಂದ ಇಲ್ಲ, ಇದು ಒಂಟೆದು ರೂಪ ಚಂದ ಇಲ್ಲ. ಆದ್ರೆ ಭೌತಿಕ ಲೋಕದಲ್ಲಿ ಈ ರೀತಿ ಮಿಥ್ಯಾ ಪ್ರಶಂಸೆ ಸಾರ್ವಜನಿಕ ಪಡೆಯಬಹುದಷ್ಟೇ. ಭಕ್ತಿಯೋಗದ ಅಂತ ಸಾಧಿಸದೆ ಮಾನವ ಸಮಾಜದ ಸಕಲ ಕಾರ್ಯಗಳು ಸಂಪೂರ್ಣವಾಗಿ ವಿಫಲ ಎಂದು ಶ್ರೀಮದ್ ಭಾಗವತ್ ಪದೇ ಪದೇ ಹೇಳಿದೆ, ಪದೇ ಪದೇ ಹೇಳಿದೆ. ಅಲ್ಲಿ ಹೀಗೆ ಸೂಚಿಸಲಾಗಿದೆ. ಎಸ್, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಪರಾಭವಸ್ತಾವತ್ ಅಬೋಧ ಜಾತೋ ಯಾವಾನ ಜಿಜ್ಞಾಸದ ಆತ್ಮ ತತ್ವಂ ಯಾವ ಕ್ರಿಯಾಸ ತಾವತ್ ಇದಂ ಮನೋವೈ ಕರ್ಮಾತ್ಮಕಂ ಏನ ಶರೀರ ಬಂಧ. ಭಾಗವತಂ 5ನೇ ಸ್ಕಂದ 5ನೇ ಅಧ್ಯಾಯ 5ನೇ ಶ್ಲೋಕ. ಯಾರೊಬ್ಬರು ಎಲ್ಲಿಯವರೆಗೆ ಆತ್ಮ ಸಾಕ್ಷಾತ್ಕಾರ ಜಿಜ್ಞಾಸೆಗೆ ಕುರುಡರಾಗಿರುತ್ತಾರೋ ಅಲ್ಲಿಯವರೆಗೆ ಅವರು ನಡೆಸುವ ಎಲ್ಲ ಐಕ ಚಟುವಟಿಕೆಗಳು ಎಷ್ಟೇ ದೊಡ್ಡವರಿರಲಿ, ನಾನಾ ಬಗೆಯ ವೈಫಲ್ಯಗಳೇ ಸರಿ. ಏಕೆಂದ್ರೆ ಮಾನವ ಜನ್ಮದ ಗುರಿ ಇಂಥ ಅನಪೇಕ್ಷಿತ ಮತ್ತು ಲಾಭರಹಿತ ಚಟುವಟಿಕೆಯಿಂದ ಈಡೇರುವುದಿಲ್ಲ ನೋಡಿ. ಮನುಷ್ಯ ಶರೀರದ ಕ್ರಿಯೆಯು ಐಕ ಬಂಧನದಿಂದ ಮುಕ್ತಿ ಪಡೆಯುವುದೇ ಆಗಿದೆ. ನಾವಂದ್ರೆ ನಮ್ಗೆ ಈ ಭೌತಿಕ ದೇಹ ಸಿಕ್ಕಿದೆ, ಇದ್ರಿಂದ ನಾವೀಗ ಬಿಡುಗಡೆ ಪಡೆಯಬೇಕು. ಜೈಲಲ್ಲಿ ಇದ್ದೇವೆ, ಜೈಲಿಂದ ಹೊರಗೆ ಬರ್ಲಿಕ್ಕೆ ನಾವು ಯೋಚನೆ ಮಾಡ್ಬೇಕು. ಆದರೆ ಯಾರೇ ಆಗಲಿ ಎಲ್ಲಿಯವರೆಗೆ ಐಕ ಚಟುವಟಿಕೆಗಳು ಸಂಪೂರ್ಣವಾಗಿ ಮಗ್ನರಾಗುತ್ತಾರೋ ಅಲ್ಲಿಯವರೆಗೆ ಅವರ ಮನಸ್ಸು ಜಡವಸ್ತುವಿನ ಸುಳಿಯಲ್ಲಿ ಸಿಲುಕಿರುತ್ತದೆ. ಹೀಗಾಗಿ ಅವರು ಜನ್ಮ ಜನ್ಮಾಂತರಗಳಲ್ಲೂ ಐಕ ಶರೀರದ ಬಂಧನಗಳಲ್ಲಿ ಮುಂದುವರಿತಾರೆ. ಪುನರಪಿ ಜನನಂ ಪುನರಪಿ ಮನ, ಮತ್ತೆ ಅವನಿಗೆ ಶರೀರ ಸಿಗ್ತದೆ. ಹಾಗೆ ಬೇಕಾ ಇಂಥ ಶರೀರ? ಇಲ್ಲ. ಎಸ್, ನೆಕ್ಸ್ಟ್ ಶ್ಲೋಕ ಅದರ ಕಂಟಿನ್ಯೂಯೇಷನ್. ಏವಂ ಮನ ಕರ್ಮ ವಾಸಂ ಪ್ರಯುಕ್ತೆ ಅವಿದಾಯ ಆತ್ಮನಿ ಉಪದೀಯಮಾನೆ ಪ್ರೀತಿ ನ ಯಾವಾನ್ ಮಯಿ ವಾಸುದೇವೆ ನ ಮುಚ್ಯತೆ ದೇಹ ಯೋಗೇನ ತಾವತ್. ಭಾಗವತ 5ನೇ ಸ್ಕಂದ 5ನೇ ಅಧ್ಯಾಯ 6ನೇ ಶ್ಲೋಕ. ನಾನಾ ಬಗೆಯ ಐಕ ಕಷ್ಟ ಕ್ಲೇಶಗಳನ್ನು ಅನುಭವಿಸಲು ಒಬ್ಬನ ಮನಸ್ಸು ವಿವಿಧ ಬಗೆಯ ಶರೀರಗಳನ್ನು ಸೃಷ್ಟಿಸುತ್ತದೆ. ಅಂದ್ರೆ ಅಟ್ ದ ಟೈಮ್ ಆಫ್ ಡೆತ್ ನಮ್ಮ ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು ಆತ್ಮವನ್ನು ಇನ್ನೊಂದೇ ಕೊಂಡೋಗುವಂಥದ್ದು. ಮನಸ್ಸಿನಲ್ಲಿ ಎಂತ ಉಂಟು ಅದೇ ಸಿಗ್ತದೆ ನಮ್ಗೆ. ಹಾಗಾಗಿ ನಾನಾ ಬಗೆಯ ಐಕ ಕಷ್ಟ ಕ್ಲೇಶಗಳನ್ನು ಅನುಭವಿಸಲು ಒಬ್ಬನ ಮನಸ್ಸು ವಿವಿಧ ಬಗೆಯ ಶರೀರಗಳನ್ನು ಸೃಷ್ಟಿಸುತ್ತದೆ. ಆದ್ರೆ ನಮ್ಮ ಮನಸ್ಸು ಕಾಮ್ಯಕರ್ಮ ಅಂದ್ರೆ ಫುಟಿವ್ ಆಕ್ಟಿವಿಟೀಸ್ ತೊಡಗಿರುವವರೆಗೆ ಅದು ಅಜ್ಞಾನದಲ್ಲಿ ಹೂತು ಹೋಗಿದೆ ಎಂದೇ ಅರ್ಥ. ಹೀಗೆ ಯಾರೊಬ್ಬರು ದೇವೋತ್ತಮ ಪರಮಪುರುಷ ವಾಸುದೇವನಲ್ಲಿ ದಿವ್ಯ ಪ್ರೇಮವನ್ನು ರೂಢಿಸಿಕೊಳ್ಳುವವರೆಗೆ ನೋಡಿ, ಎಲ್ಲಿವರೆಗೆ ನಮಗೆ ಕೃಷ್ಣನ ಮೇಲೆ ಪ್ರೇಮ ಬರುವುದಿಲ್ಲ, ಮತ್ತೆ ವಿವಿಧ ಶರೀರಗಳಲ್ಲಿ ಐಕ ಬಂಧನಗೊಳಗಾಗುವುದು ಖಚಿತ. ಮತ್ತೆ ನಮಗೆ ಶರೀರ ಸಿಗ್ತದೆ. ಈ ಲೈಫ್ ಮನುಷ್ಯ ಜನ್ಮ ಸಿಕ್ಕಿದೆ, ಬೇರೆ ನೆಕ್ಸ್ಟ್ ಲೈಫ್ ಬೇರೆ ಸಿಗ್ಬೋದು. ಇರುವೆ ಕೂಡ ಆಗ್ಬಹುದು, ಮೊಸಳೆ ಕೂಡ ಆಗ್ಬಹುದು, ಹಾವು ಕೂಡ ಆಗ್ಬಹುದು, ಎಂತ ಕೂಡ, ಮಂಗ ಕೂಡ ಆಗ್ಬಹುದು, ಪಕ್ಷಿ ಕೂಡ ಆಗ್ಬಹುದು, ಏನು ಕೂಡ ಆಗ್ಬಹುದು. ಇದು ಬೇಕಾ, ಇದು ಬೇಡ ನಮ್ಗೆ, ಇದಕ್ಕೆ ನಾವು ಫುಲ್ ಸ್ಟಾಪ್ ಕೊಡ್ಬೇಕು. ಹಾಗಾಗಿ ನಾವು ಭಗವಂತನ ಪ್ರೇಮ ಸೇವೆಯನ್ನು ತೊಡಗಬೇಕು ಖಚಿತ. ದೇವೋತ್ತಮ ಪರಮಪುರುಷ ವಾಸುದೇವನ ದಿವ್ಯ ನಾಮ ಗುಣ ರೂಪ ಮತ್ತು ಲೀಲೆಗಳಲ್ಲಿ ಮಗ್ನರಾಗುವುದೆಂದರೆ ಐಕದಿಂದ ಪರಾತ್ಪರ ಜ್ಞಾನದ ಮನೋಭಾವ ಬದಲಾಯಿಸುತ್ತದೆ. ನಾವು ಭಗವಂತನ ಗುಣ ರೂಪ ಲೀಲೆ ಇದರಲ್ಲಿ ನಾವು ಮಗ್ನರಾಗಬೇಕು. ಅದು ಯಾರನ್ನೇ ಆಗಲಿ ಪರತರ ಸಾಕ್ಷಾತ್ಕಾರದ ಪಥಕ್ಕೆ ಒಯ್ಯುತ್ತದೆ. ಅದು ಇಮಿಡಿಯೇಟ್ಲಿ ಅಂತ ಮಾಡ್ತದೆ, ನಮ್ಮನ್ನು ಮರಳಿ ದೇವೋತ್ತಮ ನಡೆಕೊಂಡು ಹೋಗ್ತದೆ ಮತ್ತು ಆ ಮೂಲಕ ಐಕ ಸಂಪರ್ಕಗಳ ಬಂಧನದಿಂದ ಮತ್ತು ನಾನಾ ಬಗೆಯ ಐಕ ಶರೀರಗಳ ಬಲೆಯಿಂದ ಮುಕ್ತಗೊಳಿಸುತ್ತದೆ. ಎಸ್, ಶ್ರೀಲ ಜೀವ ಗೋಸ್ವಾಮಿ ಅಂತ ಹೇಳ್ತಿದ್ದಾರೆ ನೋಡುವ. ಎಸ್, ಶ್ರೀಲ ಜೀವ ಗೋಸ್ವಾಮಿ ಪ್ರಭುಪಾದರ ಸರ್ವತ್ರ ಸರ್ವದ ಎಂಬ ಪದಗಳನ್ನು ಭಕ್ತಿಯೋಗ ಅಥವಾ
ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯನ್ನು ವ್ಯಾಖ್ಯಾನಿಸಿರುವುದು ಸಕಲ ಸನ್ನಿವೇಶಗಳಲ್ಲೂ ಸಮರ್ಪಕವಾದದ್ದು. ಸರ್ವತ್ರ ಸರ್ವದ ಅಂದ್ರೆ ಭಗವಂತನ ಸೇವೆಗೆ ತೊಡಗಿಸುವಂಥದ್ದು. ಇದು ಶಿಲಾ ಜೀವಗೋಸ್ವಾಮಿ ಹೇಳುವಂಥದ್ದು. ಅಂದರೆ ಭಕ್ತಿಯೋಗವನ್ನು ಎಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲೂ ವಿಶೇಷವಾಗಿ ಮಾನ್ಯ ಮಾಡಲಾಗಿದೆ. ಅದನ್ನು ಎಲ್ಲ ಅಧಿಕಾರಿಗಳು ಆಚರಿಸಿದ್ದಾರೆ. ಅದು ಎಲ್ಲ ಸ್ಥಳಗಳಲ್ಲೂ ಪ್ರಮುಖವಾದದ್ದು, ಎಲ್ಲಾ ಕಾರ್ಯ ಕಾರಣ ಪರಿಣಾಮಗಳಲ್ಲೂ ಉಪಯುಕ್ತವಾದದ್ದು. ಯಾವುದು? ಭಕ್ತಿಯೋಗ. ಅಪೌರುಷೇಯ ಧರ್ಮಗ್ರಂಥಗಳ ಬಗ್ಗೆ ಹೇಳುತ್ತಾ ಅವರು ಬ್ರಹ್ಮ ಮತ್ತು ನಾರದರ ವಿಚಾರಗಳಲ್ಲಿ ಸ್ಕಂದ ಪುರಾಣದಿಂದ ಉಲ್ಲೇಖಿಸುತ್ತಾರೆ. ಸಂಸಾರೇ ಅಸ್ಮಿನ್ ಮಹಾಘೋರೆ ಜನ್ಮ ಮೃತ್ಯು ಸಮಾಕುಲೆ ಪೂಜನಂ ವಾಸುದೇವಸ್ಯ ತಾರಕಂ ವಾದಿವಿ ಸ್ಮೃತಂ. ಅಂಧಕಾರ ಮತ್ತು ಅಪಾಯಗಳಿಂದ ತುಂಬಿದ ಜನರ ಮರಣಗಳಿಂದ ಮೇಲೈಸಿದ ನಾನಾ ಬಗೆಯ ಆತಂಕಗಳಿಂದ ಒಡಗೂಡಿದ ಈ ಐಕ ಪ್ರಪಂಚದ ಮಹಾಬಂಧನದಿಂದ ಪಾರಾಗುವ ಏಕೈಕ ಮಾರ್ಗವೆಂದರೆ ಭಗವಾನ್ ಶ್ರೀ ವಾಸುದೇವನ ದಿವ್ಯ ಪ್ರೇಮ ಸೇವೆಯನ್ನು ಅಂಗೀಕರಿಸಿ. ನೋಡಿ, ಜನ್ಮ ಮೃತ್ಯು ಜರವ್ಯಾಧಿಯಿಂದ ನಾವು ಬಚಾವಾಗಬೇಕಿದ್ರೆ ಒಂದೇ ಮಾರ್ಗ ಅಂತ ಅಂದ್ರೆ ಭಗವಂತನ ಪ್ರೇಮ ಸೇವೆಯನ್ನು ಅಂಗೀಕರಿಸಿ. ಎಲ್ಲ ವರ್ಗದ ತತ್ವಶಾಸ್ತ್ರಜ್ಞರು ಇದನ್ನು ಅಂಗೀಕರಿಸಿದ್ದಾರೆ. ಶಿಲಾ ಜೀವಗೋಸ್ವಾಮಿ ಇವರು 3 ಪುರಾಣಗಳಲ್ಲಿ ಅಂದರೆ ಪದ್ಮಪುರಾಣ, ಸ್ಕಂದ ಪುರಾಣ ಮತ್ತು ಲಿಂಗ ಪುರಾಣಗಳಲ್ಲಿ ಕಾಣಸಿಗುವ ಒಂದು ಶ್ಲೋಕವನ್ನು ಉಲ್ಲೇಖಿಸುತ್ತಾರೆ. ಅದು ಹೀಗಿದೆ: ಆಲೋಡ್ಯ ಸರ್ವ ಶಾಸ್ತ್ರಾನಿ ವಿಚಾರ್ಯ ಚ ಪುನಃ ಪುನಃ ಇದಂ ಏಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಅಪೌರುಷೇಯ ಧರ್ಮಗ್ರಂಥಗಳನ್ನು ವಿವರವಾಗಿ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಮತ್ತೆ ಮತ್ತೆ ಪರಾಮರ್ಶಿಸಿ ಭಗವಾನ್ ನಾರಾಯಣೇ ಪರಮ ಸತ್ಯನೆಂದು ಆದ್ದರಿಂದ ಅವನೊಬ್ಬನನ್ನೇ ಪೂಜಿಸಬೇಕು ಎಂದು ತೀರ್ಮಾನ ಬರಲಾಗಿದೆ. ನೋಡಿ, ಎಲ್ಲ ಹೇಳುವಂಥದ್ದೇ. ಇದೇ ಸತ್ಯವನ್ನು ಗರುಡ ಪುರಾಣದಲ್ಲೂ ಪರೋಕ್ಷವಾಗಿ ವರ್ಣಿಸಲಾಗಿದೆ. ಪರಾಂ ಗತೋ ಅಪಿ ವೇದಾನ ಸರ್ವ ಶಾಸ್ತ್ರ ಅರ್ಥ ವೇದಿ ಅಪಿ ಯೋನಾ ಸರ್ವೇಶ್ವರೇ ಭಕ್ತಾಸ್ ತಂ ವಿದ್ಯಾತ್ ಪುರುಷಾದಮಂ. ಯಾರೊಬ್ಬರು ಸಕಲ ವೇದಗಳ ಪಾರಂಗತರಾಗಿದ್ದರೂ, ಸಕಲ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಪರಿತನಾಗಿದ್ದರೂ, ದೇವೋತ್ತಮ ಪುರುಷ ಭಕ್ತರಾಗಿಲ್ಲದಿದ್ದಲ್ಲಿ, ನೋಡಿ, ಅವ ಧರ್ಮಗ್ರಂಥಗಳಲ್ಲಿ ಪಾರಂಗತನಾಗಿದ್ದಾನೆ, ವೇದಗಳಲ್ಲಿ ಪಾರಂಗತನಾಗಿದ್ದಾನೆ, ಆದರೆ ಭಕ್ತರಾಗಿಲ್ಲದಿದ್ದಲ್ಲಿ, ಭಕ್ತ ಅಲ್ಲವ, ಅಂಥವರನ್ನು ನರಾಧಮರೆಂದು ತಿಳಿಯಬೇಕು. ಅದಕ್ಕೆ ನಾವು ಹೇಳೋದು ಮತ್ತೆ ಮತ್ತೆ ಮಾಯವಾದಿ, ನಿರಾಕಾರವಾದಿಗಳು, ಶೂನ್ಯವಾದಿಗಳೆಂದು ನಾವು ಕೇಳಬಾರ್ದು. ಅವರೆಲ್ಲ ನರಾಧಮರು. ಯಾಕೆ? ಭಕ್ತರಲ್ಲ ಭಗವಂತನ. ಅಂತೆಯೇ ಶ್ರೀಮದ್ ಭಾಗವತದಲ್ಲೂ 5ನೇ ಸ್ಕಂದ 18ನೇ ಅಧ್ಯಾಯ 12ನೇ ಶ್ಲೋಕ ಪರೋಕ್ಷವಾಗಿ ಹೀಗೆ ಹೇಳಲಾಗಿದೆ: ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೇರ್ ಗುಣೇ ಸತ್ರ ಸಮಾಸದಸುರ ಹರೌ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸ್ತಿ ಧಾವತೋ ಬಹಿ. ದೇವೋತ್ತಮ ಪರಂ ಪುರುಷನಲ್ಲಿ ಅಚಲ ಭಕ್ತಿಯುಳ್ಳವರು ದೇವತೆಗಳ ಸಕಲ ಸದ್ಗುಣ ಹೊಂದಿರಬೇಕು. ಮತ್ತು ಇದಕ್ಕೆ ತದ್ವಿರುದ್ಧವಾಗಿ ಭಗವದ್ಭಕ್ತನಲ್ಲದವನು ಮಾನಸಿಕ ಹೂವಾಪುವಗಳ ಅಂಧಕಾರದಲ್ಲಿ ತಡಕಾಡುತ್ತಾ ಐಕ ಅನಿತ್ಯದಲ್ಲಿ ಸಿಲುಕಿಕೊಂಡಿರಬೇಕು. ಭಕ್ತನಿಗೆ ಎಲ್ಲ ದೇವತೆ ಗುಣ, ಅಭಕ್ತ ಎಂತ ಹೂವಾಪುವ ಅಂಧಕಾರ. ಶ್ರೀಮದ್ ಭಾಗವತ 11ನೇ ಸ್ಕಂದ 11ನೇ ಅಧ್ಯಾಯ 18ನೇ ಶ್ಲೋಕ: ಶಬ್ದ ಬ್ರಹ್ಮಣಿ ನಿಷ್ಣಾತೋ ನಾ ನಿಷ್ಣಾಯತ್ ಪರೇ ಯದಿ ಶ್ರಮಾಸಸ್ಯ ಶ್ರಮಾಫಲೋ ಈ ಅದೇನು ಇವ ರಕ್ಷತ. ಯಾರೇ ಆಗಲಿ ವೇದಗಳ ದಿವ್ಯ ಸಾಹಿತ್ಯದಲ್ಲಿ ಪಂಡಿತನಾಗಿದ್ದು ಭಗವಜ್ಞಾನ ಹೊಂದಿಲ್ಲವಾದಲ್ಲಿ ಅವನ ಸಕಲ ವಿದ್ಯೆಯು ಮೃಗ ಹೊತ್ತ ಭಾರವೆಂದು ಅಥವಾ ಹಾಲು ಕರೆಯದ ಹಸುವನ್ನು ಸಾಕಿದಂತೆಂದು ತಿಳಿಯಬೇಕು. ಎಂತದೇ ಪಂಡಿತ ಆಗಲಿ, ಅವ ಭಕ್ತನ ಅಲ್ಲದಿದ್ರೆ ವೇಸ್ಟ್ ಅಂತೆ, ವೇಸ್ಟ್. ಇದನ್ನ ಹೇಳುವಂತದ್ದು. ಸಕಲ ವಿದ್ಯೆಯು ಮೃಗ ಹೊತ್ತ ಭಾರವೆಂದು, ಅದ ಹಾಲು ಕರೆಯದ ಹಸು, ಹಾಲು ಕೊಡದ ಹಸುವನ್ನು ಏನು ಪ್ರಯೋಜನ ಸಾಕಿದಂತೆ.
ಅಂತೆ ಭಗವಂತನಿಗೆ ದಿವ್ಯ ಸೇವೆ ಸಲ್ಲಿಸುವ ಸ್ವಾತಂತ್ರ್ಯವು ಸ್ತ್ರೀಯರು, ಶೂದ್ರರು, ಗುಡ್ಡಗಾಡು ಜನರು, ಪಾಪಯುತ ಪರಿಸ್ಥಿತಿಗಳಲ್ಲಿ ಜನಿಸಿದ ಇತರರು ಯಾರೇ ಆಗಲಿ ಸಕಲರಿಗೂ ಇದೆ. ತೇ ವೈ ವಿದಂತಿ ಅತಿತರಂತಿ ಚ ದೇವ ಮಾಯಾ ಸ್ತ್ರೀ ಶೂದ್ರ ಹೂನ ಶಬಾರ ಅಪಿ ಪಾಪ ಜೀವ ಯದಿ ಅದ್ಭುತ ಕ್ರಮ ಪರಾಯಣ ಶಿಲಾ ಶಿಕಾಸ್ ತ್ರಿಯಜ್ಞಾನ ಅಪಿ ಕಿಮು ಶ್ರುತ ಧಾರಣಾಯೇ. ಭಾಗವತಂ 2ನೇ ಸ್ಕಂದ 7ನೇ ಅಧ್ಯಾಯ 46ನೇ ಶ್ಲೋಕ. ನರಾಧಮರು ಕೂಡ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿಷ್ಣಾತರಾದ ಸದ್ಗುರುವಿಂದ ತರಬೇತಿ ಹೊಂದಿದರೆ ಭಕ್ತಿ ಜೀವನದ ಉತ್ತುಂಗಕ್ಕೆ ಏರಬಹುದು. ನೋಡಿ, ನರಾಧಮ ಕೂಡ ಸರಿಯಾದ ಬೊನಫೈಡ್ ಗುರುವಿಗೆ, ಹೀಗಂದ್ರೆ ಪ್ರಭುಪಾದ ಅಮೆರಿಕಕ್ಕೆ ಹೋದ್ರು, ಎಲ್ಲರೂ ಹಿಪ್ಪಿನವರು ಅಂದ್ರೆ ಗಾಂಜಿ ಎಳೆಯುವವರು, ಕುಡಿಯುವವರು. ಪ್ರಭುಪಾದ ಅವರನ್ನು ಭಕ್ತರು ಮಾಡಿದ್ರು. ಹಾಗಾಗಿ ಶುದ್ಧ ಭಕ್ತನ ಸಹವಾಸ ಮಾಡಿದ್ರೆ ನರಾಧಮ ಕೂಡ ಉನ್ನತ ಇದಕ್ಕೆ ಹೋಗ್ತಾನೆ. ಉತ್ತುಂಗ ಅಧಮರೇ ಉತ್ತುಂಗಕ್ಕೆ ಹೇರಬಹುದಾದರೆ ಇನ್ನು ವೇದ ಜ್ಞಾನದಲ್ಲಿ ಅತ್ಯುನ್ನತರಾದ ಮಾತೇನು? ಅಧಮರೇ ಈ ರೀತಿ ಆಗ್ಬಹುದು. ಮತ್ತೆ ಅಂತಿಮ ತೀರ್ಮಾನವೆಂದರೆ ಯಾರೇ ಆಗ್ಲಿ ಭಗವಂತನ ಭಕ್ತಿ ಸೇವೆಯು ಸಕಲರಿಗೂ ಮುಕ್ತವಾಗಿ ಲಭ್ಯವಾದದ್ದು. ಅಂತ ಸೇವೆ ಮಾಡುವ ಸಕಲರಿಗೂ ಅನ್ವಯಿಸುವುದೆಂದು ದೃಢಪಡಿಸಲಾಗಿದೆ. ಆದ್ದರಿಂದ ಸದ್ಗುರುಗಳ ಮುಖೇನ ತರಬೇತಿ ಪಡೆದ ಪರಿಪೂರ್ಣ ಜ್ಞಾನಯುಕ್ತವಾದ ಭಗವಂತನ ಭಕ್ತಿ ಸೇವೆಯನ್ನು ಸಕಲರಿಗೂ ಮಾನವರಲ್ಲದವರಿಗೂ ಸಲಹೆ ಮಾಡಲಾಗಿದೆ. ಇದನ್ನು ಗರುಡ ಪುರಾಣದಲ್ಲೂ ದೃಢಪಡಿಸಲಾಗಿದೆ. ಕೀಟ ಪಕ್ಷಿ ಮೃಗಾನಾಂಚ ಹರೌ ಸನ್ಯಸ್ತ ಚೇತಸ ಊರ್ಧ್ವಂ ಏವ ಗತಿ ಮನ್ಯೆ ಕಿಂ ಪುನರ್ ಜ್ಞಾನಿನಾಂ ನೃಣಾಂ. ಭಗವಂತನ ದಿವ್ಯ ಪ್ರೇಮ ಸೇವೆಗೆ ಶರಣಾಗತರಾದರೆ ಕೀಟ, ಪಶು, ಪಕ್ಷಿಗಳಿಗೆ ಕೂಡ ಜೀವನದ ಪರಿಪೂರ್ಣತೆ ಅತ್ಯುನ್ನತ ಮಟ್ಟಕ್ಕೆ ಏರುವ ಭರವಸೆ ದೊರೆಯುತ್ತದೆ. ನೋಡಿ, ಕೀಟ, ಪಶು, ಮನುಷ್ಯ ಬಿಡಿ, ಇದಕ್ಕೆ ಕೂಡ ಹೋಗ್ಬೋದಂತೆ. ಹಾಗಾದ್ರೆ ಮನುಷ್ಯರಿಗೆ ಎಣಿಸಿ ನೀವು. ಹೀಗಿರುವಾಗ ಮಾನವ ಕುಲದ ದಾರ್ಶನಿಕನ ಮಾತೇನು ಅಂದ್ರೆ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳುವಂತದ್ದು, ವೆನ್ ಯು ಆರ್ ಪ್ರೀಚಿಂಗ್ ಕೃಷ್ಣ ಕಾನ್ಶಿಯಸ್ನೆಸ್, ಈಗ ಖಾಲಿ ಇಲ್ಲಿ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ, ಈಗ ಗೋಡೆ ಕೂಡ ಲಾಭ ಅಂತೆ, ಕೃಷ್ಣ ಬಗ್ಗೆ ಲಾಸ್ ಅಲ್ಲ. ಆದ್ದರಿಂದ ಭಗವಂತನ ಭಕ್ತಿ ಸೇವೆಗೆ ಅರ್ಹ ವ್ಯಕ್ತಿಗಳಿಗಾಗಿ ಹುಡುಕಾಡುವ ಅಗತ್ಯವಿಲ್ಲ. ಅವರ ನಡವಳಿಕೆ ಚೆನ್ನಾಗಿ ಇರಲಿ ಅಥವಾ ಇಲ್ಲದಿರಲಿ, ಸುಶಿಕ್ಷಿತರಿರಲಿ ಅಥವಾ ಮೂರ್ಖರಿರಲಿ, ಐಕ ಬದುಕನ್ನು ಅಪ್ಪಿಕೊಂಡವರಿರಲಿ ಅಥವಾ ಸನ್ಯಾಸಿಗಳಿರಲಿ, ಮುಕ್ತಾತ್ಮರಿರಲಿ ಅಥವಾ ಮೋಕ್ಷ ಬಯಸುವವರಿರಲಿ, ಭಕ್ತಿ ಸೇವೆಯಲ್ಲಿ ಅನುಭವಿಗಳಿರಲಿ ಅಥವಾ ತಜ್ಞರಿರಲಿ, ಅವರೆಲ್ಲರೂ ಯೋಗ್ಯ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನು ಆಚರಿಸುವ ಮೂಲಕ ಪರಮ ಪದವಿಗೆ ಏರಬಹುದು. ಇದನ್ನು ಭಗವದ್ಗೀತೆಯಲ್ಲೂ 9.30 ಮತ್ತು 32 ದೃಢಪಡಿಸಲಾಗಿದೆ. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನ್ಯಭಾಗ್ ಸಾಧುರೇವ ಚ ಮಂತವ್ಯ ಸಮ್ಯಕ್ ವ್ಯವಸ್ಥೋ ಯಸ ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸೂಯ ಪಾಪಯೋನಃ ಸ್ತ್ರಿಯೋ ವೈಶ್ಯ ಸದಾ ಶೂದ್ರ ಸ್ತ್ರೀ ಅಪಿ ಯಾಂತಿ ಮರಾಂ ಗತಿ. ಒಬ್ಬ ವ್ಯಕ್ತಿಯು ಸಕಲ ರೀತಿಯ ಪಾಪ ಕಾರ್ಯಗಳ ಷಡಕ್ಕೆ ಪೂರ್ಣ ದಾಸನಾಗಿದ್ದರೂ ಅವನು ಯೋಗ್ಯ ಮಾರ್ಗದರ್ಶನದಿಂದ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿದರೆ ಯಾವುದೇ ಸಂದೇಹವಿಲ್ಲದೆ ಅವನನ್ನು ಸಂಪೂರ್ಣ ಪುಣ್ಯ ಪುರುಷನ ಪರಿಗಣ. ನೋಡಿ, ಅವ ಹಿಂದೆ ಎಂಥದೇ ಇರಲಿ, ಭಕ್ತಿ ಸೇವೆ ಬಂದ ಮೇಲೆ ಅವನನ್ನು ಸಾಧು ಅಂತ ಇದು ಮಾಡಿ. ಯಾಕಂದ್ರೆ ಇದು ಎಲ್ಲರಿಗೂ ಸಿಗುವಂತ ಭಾಗ್ಯ ಅಲ್ಲ. ಮನುಷ್ಯನಾಂ ಸಹಸ್ರೇಷು ಕಶ್ಚಿತ್ ಅಂದ್ರೆ ಕೋಟಿ ಜನರಲ್ಲಿ ಒಬ್ಬ ಬರುವುದಂತೆ ಭಕ್ತಿ ಸೇವೆಗೆ. ಸುಲಭ ಅಲ್ಲ ಬರುವಂತದ್ದು. ಆಗ ಅವನು ಸಾಧು ಅಂತ ಪರಿಗಣಿಸಬೇಕು. ಹೀಗೆ ಪತಿತ ಸ್ತ್ರೀ ಆಗಿರಲಿ, ಅಲ್ಪಜ್ಞಾನಿ ಶೂದ್ರನಿರಲಿ, ಮಂದಮತಿ ವೈಶ್ಯನಿರಲಿ ಅಥವಾ ಇವೆಲ್ಲರಿಗಿಂತ ಅಧಮನಿರಲಿ, ಯಾರೇ ಇರಲಿ, ಯಾರೇ ಆಗಿದ್ದರೂ ಸಕಲ ಶ್ರದ್ಧೆಯಿಂದ ಭಗವಂತನ ಪಾದಕಮನ ಆಶ್ರಯ ಪಡೆದಲ್ಲಿ ಭಗವತಾಗಿ ಮರಳಬಹುದು ಮತ್ತು ಈ ಮೂಲಕ ಬದುಕಿನ ಅತ್ಯುನ್ನತ ಸಿದ್ಧಿಯನ್ನು ಸಾಧಿಸಬಹುದು. ಈ ಪ್ರಾಮಾಣಿಕ ಶ್ರದ್ಧೆ ಒಂದೇ ಯಾರೊಬ್ಬನನ್ನು ಬದುಕಿನ ಅತ್ಯುನ್ನತ ಸಿದ್ಧಿಯಾದ ಪರಿಪೂರ್ಣ ಹಂತಕ್ಕೆ ತಲುಪಲು ಏಕೈಕ ಅರ್ಹತೆ. ಅಂದ್ರೆ ಯಾರೇ ಇರಲಿ, ಅವ ಭಕ್ತಿ ಸೇವೆ ತೊಡಗಿದ್ರೆ ಅವ ಪರ್ಫೆಕ್ಷನ್ ಪಡೀತಾನೆ. ಇಂಥ ನೈಜ ಶ್ರದ್ಧೆ ಮೂಡುವವರೆಗೆ ಮತ್ತು
ಮೂಢದ ಹೊರತು ಶುದ್ಧಿ ಅಶುದ್ಧಿ, ಜ್ಞಾನ ಅಜ್ಞಾನ ಇವುಗಳ ಐಕ ಅಂದಾಜಿನಲ್ಲಿ ವ್ಯತ್ಯಾಸವಿದ್ದೇ ಇರುತ್ತದೆ. ಬೆಂಕಿ ಯಾವಾಗಲೂ ಬೆಂಕಿಯೇ. ಯಾರಾದರೂ ತಿಳಿಯೋದೋ ಅದನ್ನು ಮುಟ್ಟಿದರೆ ಅದು ಯಾವ ಭೇದ ಭಾವವಿಲ್ಲದೆ ತನ್ನ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ಈಗ ನಾವು ಕಬ್ಬಿಣವನ್ನು ಬೆಂಕಿಯಾಗಿದೆ, ಅದು ನೋವು ಕಬ್ಬಿಣ ಮತ್ತೆ ಬೆಂಕಿಯ ರೂಪ ತಾಳ್ತದೆ. ಅದೇ ರೀತಿ ನಾವು ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಇಮಿಡಿಯೇಟ್ ಚೇಂಜ್ ಆಗ್ತದೆ, ಕಾರ್ಯನಿರ್ವಹಿಸುತ್ತದೆ. ತತ್ವ ಎಂದರೆ ಹರಿಹರತಿ ಪಾಪೇನ ದುಷ್ಟ ಚಿತ್ತೇರ್ ಅಪಿ ಸ್ಮೃತ. ಸೂರ್ಯ ತನ್ನ ಶಕ್ತಿಯುತ ಕಿರಣಗಳಿಂದ ಸಕಲ ಸಾಂಕ್ರಾಮಿಕಗಳನ್ನು ನಿಷ್ಕ್ರಿಯಗೊಳಿಸುವಂತೆ ಸರ್ವಶಕ್ತ ಭಗವಂತನ ಭಕ್ತರನ್ನು ಎಲ್ಲ ಪಾಪ ಪ್ರತಿಗಳಿಂದ ಪರಿಶುದ್ಧಗೊಳಿಸಬಲ್ಲ. ಅಂದ್ರೆ ಈಗ ಒಂದು ಜಾಗದಲ್ಲಿ ಮೂತ್ರ ಮಾಡಿರ್ತಾರೆ, ಬೆಳಿಗ್ಗೆ ಸೂರ್ಯನ ಕಿರಣ ಬರ್ತದೆ, ಅಂದ್ರೆ ಒಂದು 12 ಗಂಟೆಗೆ, ಉರು ಬಿಸಿಲಲ್ಲಿ ಅದೆಲ್ಲ ಕ್ಲಿಯರ್ ಆಗ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಎಲ್ಲ ನಾವು ಪಾಪದಿಂದ ಬಿಡುಗಡೆ ಹೊಂದ್ತೇವೆ. ಭಗವಂತನ ಪರಿಶುದ್ಧ ಭಕ್ತನ ಮೇಲೆ ಐಕ ಭೋಗದ ಆಕರ್ಷಣೆ ಪರಿಣಾಮ ಬೀರದು. ಅಪೌರುಷಯ ಧರ್ಮಗ್ರಂಥಗಳಲ್ಲಿ ಇಂಥ 100,000 ಸೂತ್ರಗಳಿವೆ. ಆತ್ಮರಾಮಾಶ ಮುನಯ, ಆತ್ಮ ಸಾಕ್ಷಾತ್ಕಾರ ಹೊಂದಿದವರು ಕೂಡ ಭಗವಂತನ ದಿವ್ಯ ಪ್ರೇಮ ಸೇವೆಯಿಂದ ಆಕರ್ಷಿತರಾಗುತ್ತಾರೆ. ನೆಕ್ಸ್ಟ್, ಕೇಚಿತ್ ಕೇವಲಯ ಭಕ್ತ ವಾಸುದೇವ ಪರಾಯಣ. ಕೇವಲ ಶ್ರವಣ ಮತ್ತು ಸಂಕೀರ್ತನೆಗಳಿಂದಲೇ ಯಾರು ಸಹ ಭಗವಾನ್ ವಾಸುದೇವನ ಮಹಾನ್ ಭಕ್ತರಾಗುತ್ತಾರೆ. ನಾ ಚಲತಿ ಭಗವತ್ ಪಾದಾರವಿಂದಾಲ್ ಲವನ ನಿಮಿಷಾರದಾಂ ಅಪಿ ಸ ವೈಷ್ಣವ ಅಗ್ರಿಯ. ಭಗವಂತನ ಪಾದಕಮಲಗಳಿಂದ ಒಂದು ಗಳಿಗೆ ಅಥವಾ ಒಂದು ಕ್ಷಣ ಸಹ ದೂರ ಸರಿಯಾದವನನ್ನು ವೈಷ್ಣವ ಗ್ರೇಸರನೆಂದು ಪರಿಗಣಿಸಬೇಕು. ವೈಷ್ಣವ ಅಂದ್ರೆ ಒಂದು ಕ್ಷಣ ಕೂಡ ಭಗವಂತನ ಪಾದದಿಂದ ಆಚೆಗೆ ಹೋಗುವುದಿಲ್ಲ, ಒಂದು ಗಳಿಗೆ ಕೂಡ ಟೋಟಲ್ ಕೃಷ್ಣನ ಪಾದದಲ್ಲಿ ಇರ್ತಾನೆ. ಭಗವತ್ ಪರಸದಾತ ಪ್ರಾಪ್ತೆ ಮತ್ ಸೇವ್ಯ ಪ್ರತಿತಾಂತೆ. ಪರಿಶುದ್ಧ ಭಕ್ತರಿಗೆ ದೇವೋತ್ತಮ ಪುರುಷನ ಸಹಚರ್ಯ ಹೊಂದುವುದು ಮನದಟ್ಟಾಗಿರುತ್ತದೆ ನೋಡಿ. ಮತ್ತು ಈ ರೀತಿ ಅವರು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ. ಶುದ್ಧ ಭಕ್ತ ಅವನಿಗೆ ಗೊತ್ತುಂಟು, ಅಂದ್ರೆ ಭಗವಂತನೊಟ್ಟಿಗೆ ಇರ್ಬೇಕು, ಸಹಚರ್ಯ ಹೊಂದುವುದು ಅಂದ್ರೆ ಅವನೊಟ್ಟಿಗೆ ಇರುವಂಥದ್ದು ಮತ್ತು ಅವನ ಸೇವೆ ಮಾಡುವಂಥದ್ದು, ಇದೇ ಅವನಿಗೆ ಅಂದ್ರೆ ನಮ್ಮ ಜೀವನದ ಮೇನ್ ಉದ್ದೇಶ. ಅದು ಶುದ್ಧ ಭಕ್ತರಿಗೆ ಗೊತ್ತಿರುತ್ತದೆ. ಆದ್ರಿಂದ ಎಲ್ಲ ಉಪಖಂಡಗಳಲ್ಲಿ, ಎಲ್ಲ ಬ್ರಹ್ಮಾಂಡಗಳಲ್ಲಿ, ಎಲ್ಲ ಲೋಕಗಳಲ್ಲಿ ಭಗವಂತನಿಗೆ ಭಕ್ತಿ ಸೇವಾಚರಣೆ ಅಥವಾ ಭಕ್ತಿಯೋಗ ಪ್ರಚಲಿತವಿದೆ. ಇದೇ ಶ್ರೀಮದ್ ಭಾಗವತ ಮತ್ತು ಸಂಬಂಧಿಸಿದ ಗ್ರಂಥಗಳ ವಚನವಾಗಿದೆ. ಎಲ್ಲೆಡೆ ಎಂದರೆ ಭಗವಂತನ ಸೃಷ್ಟಿಯ ಪ್ರತಿಯೊಂದು ಭಾಗದಲ್ಲೂ ಎಂದು ಅರ್ಥ. ಭಗವಂತನನ್ನು ಸಕಲ ಇಂದ್ರಿಯಗಳಿಂದಲೂ ಸೇವಿಸಬಹುದು ಅಥವಾ ಕೇವಲ ಮನಸ್ಸಿನಲ್ಲೇ ಸೇವಿಸಬಹುದು. ದಕ್ಷಿಣ ಭಾರತದ ಬ್ರಾಹ್ಮಣನು ಕೇವಲ ಮನೋಬಲದಿಂದ ಭಗವಂತನ ಸೇವೆ ಮಾಡಿದ ವಾಸವಾಗಿ ಭಗವಂತ ಸಾಕ್ಷಾತ್ ಪಡೆದನು. ಮನಸ್ಸಿಂದ ಕೂಡ ಮಾಡಬಹುದು. ತನ್ನ ಇಂದ್ರಿಯಗಳಲ್ಲಿ ಯಾವುದಾದರೂ ಒಂದನ್ನು ಭಗವಂತನ ಸೇವೆ ಕ್ರಮದಲ್ಲಿ ತೊಡಗಿಸುವ ಭಕ್ತನಿಗೆ ಯಶಸ್ಸು ಖಾತ್ರಿಯಾದದು. ಅಂದ್ರೆ ಯಾವುದೇ ಒಂದು ಇಂದ್ರಿಯ ಕೂಡ ಇದು ಮಾಡಿದ್ರು ಕೂಡ ನಮಗೆ ಯಶಸ್ಸು ಸಿಗ್ತದೆ. ಒಂದನ್ನು ಭಗವಂತನ ಸೇವೆ ಕ್ರಮದಲ್ಲಿ ತೊಡಗಿಸುವುದು ಭಕ್ತನಿಗೆ ಯಶಸ್ಸು. ಭಗವಂತನನ್ನು ಯಾವ ವಸ್ತುವಿನಿಂದಲಾದರೂ ಪೂಜಿಸಬಹುದು. ಅತ್ಯಂತ ಸಾಮಾನ್ಯವಾದ ಹೂ, ಎಲೆ, ಹಣ್ಣು, ಹಂಪಲು ಅಂದ್ರೆ ನೀರು, ಪತ್ರಂ ಪುಷ್ಪಂ ಫಲಂ ತೋಯಂ, ಹೀಗೆ ವಿಶ್ವದ ಯಾವುದೇ ಭಾಗದಲ್ಲೂ ಉಚಿತವಾಗಿ ದೊರೆಯಬಹುದಾದ ಈ ವಸ್ತುಗಳಿಂದ ಭಗವಂತನನ್ನು ಸೇವಿಸಬಹುದು. ಅಂದ್ರೆ ಭಗವಂತನಿಗೆ ದೊಡ್ಡದು ಏನ್ ಬೇಕಿಲ್ಲ, ಯಾವುದು ಕೂಡ ಭಗವಂತ ಕೊಡಬಹುದು. ಪತ್ರಂ ಪುಷ್ಪಂ ಫಲಂ ತೋಯಂ. ಹೀಗಾಗಿ ವಿಶ್ವಾದ್ಯಂತ ಭಗವಂತನನ್ನು ಪ್ರಪಂಚದ ಜೀವಿಗಳು ಸೇವಿಸುವರು. ಶ್ರವಣ ಮಾತ್ರದಿಂದಲೇ ಅದನ್ನು ಸೇವಿಸಬಹುದು. ಸಂಕೀರ್ತನದಿಂದ ಅಥವಾ ಅವನ ಲೀಲೆಗಳ ಪಠನೆಯಿಂದ ಭಗವಂತನ ಸೇವೆ ಮಾಡಬಹುದು. ಅವನ ಪೂಜೆ ಮಾಡುವುದರಿಂದ ಅವನನ್ನು ಕೇವಲ ಒಪ್ಪಿಕೊಳ್ಳುವ ಮಾತ್ರದಿಂದಲೂ ಭಗವತ್ ಸೇವೆ ಮಾಡಬಹುದು. ಯಾರು ಬೇಕಾದರೂ
ಯಾರು ಬೇಕಾದರೂ ತಮ್ಮ ಸ್ವಕರ್ಮದ ಫಲ ಅರ್ಪಣೆಯಿಂದ ಭಗವಂತನ ಸೇವೆ ಮಾಡಬಹುದು ಎಂದು ಭಗವದ್ಗೀತೆ ಹೇಳಲಾಗಿದೆ. ನಮ್ಮ ಕೆಲಸದಿಂದ ನಾವು ಭಗವಂತನಿಗೆ ಅರ್ಪಣೆ ಮಾಡುವುದು. ಯಾರು ಏನು ಮಾಡುತ್ತಾರೆ ಎಂಬುದು ಮುಖ್ಯವಲ್ಲ, ತಾವು ಏನೇ ಮಾಡಿದರೂ ಅದು ಭಗವಂತನ ಪ್ರೇರಣೆಯಿಂದ ಮಾಡಿದೆ ಎಂದು ಸಾಮಾನ್ಯವಾಗಿ ಜನರು ಹೇಳುತ್ತಾರೆ. ಆದರೆ ಅದು ಸರ್ವಸ್ವ ಅಲ್ಲ. ಯಾರೊಬ್ಬರು ಭಗವಂತನ ಪರವಾಗಿ ಭಗವಂತನ ಸೇವಕರಾಗಿ ವಾಸ್ತವವಾಗಿ ಕಾರ್ಯದಲ್ಲಿ ತೊಡಗಬೇಕು. ಭಗವಂತ ಭಗವದ್ಗೀತೆಯಲ್ಲಿ 9:27 ಹೇಳುತ್ತಾನೆ, ಯತ್ ಕರೋಷಿ ಯತ್ ಅಶ್ನಶಿ ಯತ್ ಜೂಸಿ ತದೃಶಿ ಯತ್ ತಪಸ್ಸಿ ಕೌಂತೆಯ ತತ್ಕುರುಷ್ವ ಮತ್ ಅರ್ಪಣಂ. ನಿಮಗೆ ಇಷ್ಟವಾದ ಅಥವಾ ಸುಲಭವಾದ ಏನನ್ನೇ ಮಾಡಿ ನೀವು ತಿನ್ನಬಹುದಾದ ಏನನ್ನೇ ತಿನ್ನಲಿ, ನೀವು ಏನೇ ಯಾಗ ಯಜ್ಞ ಮಾಡಲಿ, ಏನೇ ದಾನ ಧರ್ಮ ಮಾಡಲಿ ಮತ್ತು ನೀವು ಯಾವ ತಪಸ್ಸನ್ನೇ ಮಾಡಲಿ, ಇವೆಲ್ಲವನ್ನು ಭಗವಂತನಿಗೆ ಮಾತ್ರ ಮಾಡಬೇಕು. ಕೃಷ್ಣನಿಗೆ ಮಾತ್ರ. ನೀವು ವ್ಯಾಪಾರ ಮಾಡುವುದಾದಲ್ಲಿ ಅಥವಾ ನೌಕರಿ ಮಾಡುವುದಾದಲ್ಲಿ ಅದನ್ನು ಭಗವಂತನ ಪರವಾಗಿ ಮಾಡಿ. ನೀವೇನನ್ನೇ ಆಹಾರವಾಗಿ ಸೇವಿಸುತ್ತೀರೋ ಅದನ್ನೇ ಭಗವಂತನಿಗೆ ಸಮರ್ಪಿಸಿ. ಭಗವಂತ ಅದನ್ನು ಸ್ವತಃ ಭೋಜನ ಮಾಡಿ ನಿಮಗೆ ಹಿಂದಿರುಗಿಸುವನು. ಅಂದ್ರೆ ಯಾವುದೇ ಮಾಡಿ ಭಗವಂತನೇ ಅರ್ಪಣೆ ಮಾಡಬೇಕು. ಅವನು ಸಮಗ್ರ ಪೂರ್ಣನು. ಆದ್ದರಿಂದ ಭಕ್ತನು ಅವನಿಗೆ ಏನನ್ನು ಸಮರ್ಪಿಸಿದರೂ ಅದನ್ನು ಭಕ್ತನ ಪ್ರೇಮದ ಸಲುವಾಗಿ ಸ್ವೀಕರಿಸ್ತಾನೆ, ಆದರೆ ಪ್ರಸಾದವಾಗಿ ಅದನ್ನು ಹಿಂದಿರುಗಿಸ್ತಾನೆ. ಭಗವಂತ ನಮಗೆ ಪ್ರಸಾದ ಹಿಂದೆ ಕೊಡ್ತಾನೆ, ಅದನ್ನು ಭುಜಿಸಿ ಭಕ್ತನು ಸಂತೋಷದಿಂದಿರಬಹುದು. ಪ್ರಸಾದದಿಂದ ನಾವು ಸಂತೋಷ ಇರಬಹುದು ಎಂದರೆ ಭಗವಂತನ ದಾಸನಾಗಿದ್ದು. ಈ ಪ್ರಜ್ಞೆಯಲ್ಲಿ ಶಾಂತವಾಗಿ ಬದುಕಿ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಸ್ಕಂದ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ತಪೋ ಯಜ್ಞ ಕ್ರಿಯಾದಿಷು ನೂನಂ ಸಂಪೂರ್ಣಾತ್ತ ಏತಿ ಸದ್ಯೋ ವಂದ್ಯತಂ ಅಚ್ಯುತಂ. ಅಚ್ಯುತನಾದವನಿಗೆ ನಾನು ಸಾಷ್ಟಾಂಗ ಪ್ರಣಾಮ ಮಾಡುತ್ತೇನೆ, ಏಕೆಂದರೆ ಕೇವಲ ಅವನ ಸ್ಮರಣೆಯಿಂದ ಅಥವಾ ಅವನ ಪುಣ್ಯ ನಾಮೋಚಾರದಿಂದ ಯಾರೊಬ್ಬರು ಸಕಲ ತಪಸ್ಸು, ಯಜ್ಞ ಅಥವಾ ಕಾಮ್ಯಕರ್ಮಗಳ ಸಿದ್ಧಿಯನ್ನು ಹೊಂದಬಹುದು. ಅಲ್ಲದೆ ವಿಶ್ವಾದ್ಯಂತ ಈ ವಿಧಾನವನ್ನು ಅನುಸರಿಸಬಹುದು. ಹೀಗೆ ಕಟ್ಟಲೆ ಮಾಡಲಾಗಿದೆ. ಭಾಗವತಂ 2ನೇ ಸ್ಕಂದ 3ನೇ ಅಧ್ಯಾಯ 10ನೇ ಶ್ಲೋಕ. ನೆಕ್ಸ್ಟ್ ಶ್ಲೋಕ. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ಯಾರೊಬ್ಬರು ಆಸೆ ಆಕಾಂಕ್ಷೆಗಳನ್ನು ಹೊಂದಿರಬಹುದು ಅಥವಾ ಹೊಂದಿಲ್ಲದಿರಬಹುದು. ಅವರು ಸಂಪೂರ್ಣ ಸಿದ್ಧಿಗಾಗಿ ಯಾರೊಬ್ಬರು ಪ್ರತಿಯೊಬ್ಬ ದೇವತೆ ಅಥವಾ ದೇವಿಯನ್ನು ಪ್ರಸನ್ನಗೊಳಿಸಬೇಕಾದ ಅಗತ್ಯವಿಲ್ಲ. ನೋಡಿ, ಅಂದ್ರೆ ದೇವಿ ದೇವತೆ ಹತ್ರ ಹೋಗುವ ಅಗತ್ಯವಿಲ್ಲ ಅಂತ ಕೃಷ್ಣನಿಗೆ ನಾವು ಇದು ಮಾಡಿದ್ದೇವೆ. ಏಕೆಂದ್ರೆ ಅವರೆಲ್ಲರೂ ಮೂಲವು ದೇವೋತ್ತಮ ಪುರುಷನೇ. ಅವರೆಲ್ಲರ ಮೂಲ ಕೃಷ್ಣನೇ. ವೃಕ್ಷದ ಬೇರಿಗೆ ನೀರೆರೆಯುವ ಮೂಲಕ ಎಲ್ಲ ಕೊಂಬೆ ಮತ್ತು ಎಲೆಗಳಿಗೆ ಚೇತನ ನೀಡುವಂತೆ ದೇವೋತ್ತಮ ಪರಮಪುರುಷನ ಸೇವೆಗೈಯುವುದರ ಮೂಲಕ ಹೆಚ್ಚಿನ ಪ್ರಯತ್ನವಿಲ್ಲದ ತಾನಾಗಿ ಸಕಲ ದೇವತೆಗಳನ್ನು ಸೇವಿಸಬಹುದು. ಕೃಷ್ಣನ್ ಪ್ಲೀಸ್ ಮಾಡಿದ್ರೆ ಅವರನ್ನು ಪ್ಲೀಸ್ ಮಾಡಿದ ಹಾಗೆ. ಸೇವಿಸಬಹುದು. ಭಗವಂತನು ಸರ್ವವ್ಯಾಪ್ತನು, ಆದ್ದರಿಂದ ಅವನ ಸೇವೆಯು ಸರ್ವವ್ಯಾಪ್ತವಾದದ್ದು. ಸ್ಕಂದ ಪುರಾಣದಲ್ಲಿ ಈ ಸಂಗತಿಯನ್ನು ಹೀಗೆ ಸಮರ್ಥಿಸಲಾಗಿದೆ. ಅರ್ಚಿತೆ ದೇವೇಶೆ ಶಂಖಚಕ್ರ ಗದಾಧಾರೆ ಅರ್ಚಿತ ಸರ್ವ ದೇವ ಸ್ಯೂರ್ ಯಥಾ ಸರ್ವ ಗತೋ ಹರಿ. ಶಂಖಚಕ್ರ ಗದಾ ಪದ್ಮಪಾಣಿಯಾದ ದೇವೋತ್ತಮ ಪರಮಪುರುಷ ಭಗವಂತನನ್ನು ಆರಾಧಿಸಿದಾಗ ಖಂಡಿತವಾಗಿಯೂ ಇತರ ಎಲ್ಲ ದೇವತೆಗಳ ಆರಾಧನೆ ಮಾಡಿದಂತೆ. ಕೃಷ್ಣನ ಆರಾಧನೆ ಮಾಡಿ ಸಾಕು, ಎಲ್ಲ ದೇವತೆಗಳನ್ನು ಆರಾಧನೆ ಮಾಡಿದಾಗ. ಏಕೆಂದರೆ ದೇವೋತ್ತಮ ಪರಮಪುರುಷ ಹರಿಯು ಸರ್ವವ್ಯಾಪ್ತನಾಗಿದ್ದಾನೆ. ಆದ್ರಿಂದ ಎಲ್ಲ ವಿಭಕ್ತಿಗಳಲ್ಲಿ, ಅಂದರೆ ಪ್ರಥಮ, ದ್ವಿತೀಯ,
ಹರೇ ಕೃಷ್ಣ ಗಣೇಶ್ ಪ್ರಭುಜಿ. ಹರೇ ಕೃಷ್ಣ. ಅದೇ ಪ್ರಭುಜಿದು ನೆಟ್ವರ್ಕ್ ಕನೆಕ್ಷನ್ ಹೋಯ್ತು ಅನ್ಸುತ್ತೆ. ಹಾ. ಅವರಿಗೆ ಕಾಲ್ ಮಾಡಿದೆ, ಅವರು ತೆಗಿಲಿಲ್ಲ. ನೀವೊಮ್ಮೆ ಕಾಲ್ ಮಾಡಿ ನೋಡ್ತೀರಾ? ಡಿಸ್ಕನೆಕ್ಟ್ ಆಯ್ತು ಅಂತ ಕಾಣತ್ತಲ್ಲ, ಅವ್ರ ನೆಟ್ವರ್ಕ್ ಹೋಯ್ತಾ ಅಂತ. ಡಿಸ್ಕನೆಕ್ಟ್ ಆಯ್ತು, ಎಂಡ್ ಮಾಡ್ಬೇಕಾ ಹೇಗೆ ಅಂತ ಒಂದು ಕಾಲ್ ಮಾಡಿ ಕೇಳ್ತೀರಾ ಅಂತ. ಪ್ರಭುಜಿಗ ನಾನ್ ಮಾಡಿದೆ, ಅವರು ರಿಸೀವ್ ಮಾಡ್ಲಿಲ್ಲ. ಹೌದಾ, ನಾನ್ ಟ್ರೈ ಮಾಡ್ತೀನಿ ತಡೀರಿ. ಸರಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಬಂದಿದ್ದಾರೆ. ಬಂದ್ರು? ಹಾ, ಬಂದ. ಸಾರಿ ಓಕೆ, ಲಾಸ್ಟ್ ಬಾಕಿ ಇತ್ತಪ್ಪ. ಇಲ್ಲಿ ಕರೆಂಟ್ ಹೋಯ್ತು, ವೈಫೈ. ಓಕೆ, ಅದನ್ನು ಫಿನಿಶ್ ಮಾಡಿಬಿಡ್ತೇನೆ. ಓಕೆ, ಅವರೆಲ್ಲ ಬಿಟ್ರಲ್ಲ, ಚಿಂತೆ ಇಲ್ಲ. ಎಸ್, ಎಲ್ಲಿ ಇದ್ದೇವೆ ನಾವು? ಓಕೆ ಓಕೆ ದ್ವಿತೀಯ ಚತುರ್ಥ ಪಂಚಮಿ ಷಷ್ಠಿ ಸಪ್ತಮಿ ವಿಭಕ್ತಿಗಳಲ್ಲಿ ಪ್ರತಿಯೊಬ್ಬನು ಭಗವಂತನ ದಿವ್ಯ ಪ್ರೇಮ ಸೇವೆಯಿಂದ ಪ್ರಯೋಜನ ಹೊಂದುತ್ತಾನೆ. ಭಗವಂತನ ಪೂಜಿಸುವವನು ಸ್ವಯಂ ಪೂಜಿತ ಭಗವಂತನು. ಭಗವಂತನ ಪೂಜೆಯ ಕಾರಣ, ಪೂರೈಕೆ ಮೂಲಕ ಈ ಪೂಜೆ ನಡೆಯುವ ಸ್ಥಳ ಇತ್ಯಾದಿ ಪ್ರತಿಯೊಂದು ಅಂತ ಕಾರ್ಯದ ಪ್ರಯೋಜನ ಹೊಂದುತ್ತದೆ. ಎಸ್, ಐಕ ಜಗತ್ತಿನಲ್ಲಿ ಪ್ರಳಯ ಕಾಲದಲ್ಲೂ ಕೂಡ ಭಕ್ತಿಯೋಗದ ಪ್ರಕ್ರಿಯೆಯನ್ನು ಅನ್ವಯಿಸಬಹುದು. ಕಾಲೇನ ನಷ್ಟ ಪ್ರಳಯ ವಾನಿಯಂ. ಭಗವಂತನು ಪ್ರಳಯ ಕಾಲದಲ್ಲೂ ಪೂಜೆಗೊಳ್ಳುವನು, ಏಕೆಂದರೆ ಅವನು ವೇದಗಳನ್ನು ವಿನಾಶವಾಗದಂತೆ ರಕ್ಷಿಸುತ್ತಾನೆ. ಅವನು ಪ್ರತಿಯೊಂದು ಯುಗದಲ್ಲೂ ಪೂಜೆಗೊಳ್ಳುತ್ತಾನೆ. ಶ್ರೀಮದ್ ಭಾಗವತದಲ್ಲಿ 12ನೇ ಸ್ಕಂದ 3ನೇ ಅಧ್ಯಾಯ 52ನೇ ಶ್ಲೋಕ ಈ ರೀತಿ ಹೇಳಿದೆ: ಹೃದಯ ಧ್ಯಾಯತೋ ವಿಷ್ಣು ತ್ರೇತಾಯಾಂ ಸೋಮಕೈ ದ್ವಾಪರೇ ಪರಿಚಾರ್ಯಾಂ ಕಲೌ ತದ್ಧಾರಿ ಕೀರ್ತನಾದ್. ವಿಷ್ಣು ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ: ಸಹಾನಿಸ್ತನ್ಮಚ್ಛಿದ್ರಂ ಸಮೋಹ ಸ ಚ ವಿಭ್ರಮ ಯನ್ಮೂರ್ತಂ ಕ್ಷಣಂ ವಾಪಿ ವಾಸುದೇವನ ಚಿಂತಯತ್. ಒಂದೇ ಒಂದು ಕ್ಷಣವು ದೇವೋತ್ತಮ ಪರಮಪುರುಷನಾದ ವಾಸುದೇವನ ಸ್ಮರಣೆಯನ್ನು ತಪ್ಪಿಸಿದರೆ ಅದುವೇ ಮಹಾಹಾನಿ. ಅಂದ್ರೆ ನಾವು ಯಾವಾಗಲೂ ಕೃಷ್ಣನನ್ನು ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಮಹತ್ತರ ಮಾಯೆ ಮತ್ತು ಮಹಾ ದೋಷ. ಭಗವಂತನನ್ನು ಜೀವನದ ಎಲ್ಲ ಹಂತಗಳಲ್ಲೂ ಪೂಜಿಸಬಹುದು. ಉದಾಹರಣೆ ಹೇಳುವುದಾದ್ರೆ, ಪ್ರಹ್ಲಾದ ಮಹಾರಾಜ ಮತ್ತು ಪರೀಕ್ಷಿತ್ ಮಹಾರಾಜರು ತಾಯಿಯ ಗರ್ಭದಲ್ಲಿದ್ದಾಗಲೇ ಭಗವಂತನ ಆರಾಧನೆ ಮಾಡಿದರು. ಧ್ರುವ ಮಹಾರಾಜನು 5 ವರ್ಷದ ಬಾಲಕನಾಗಿದ್ದಾಗಲೇ ಭಗವಂತನ ಪೂಜೆ ಮಾಡಿದನು. ಅಂಬರೀಷ್ ಮಹಾರಾಜನು ಸಂಪೂರ್ಣ ಯೌವನಾವಸ್ಥೆಯಲ್ಲಿ ಭಗವಂತನ ಪೂಜಿಸಿದನು. ಧೃತರಾಷ್ಟ್ರ ಮಹಾರಾಜನು ಹತಾಶೆಯ ಕೊನೆಯ ಸ್ಥಿತಿಯಲ್ಲಿ ಮತ್ತು ವೃದ್ಧಾಪ್ಯದಲ್ಲೂ ಭಗವಂತನ ಪೂಜಿಸಿದನು. ಅಜಾಮಿಲನು ಮರಣಕಾಲದಲ್ಲಿ ಭಗವಂತನ ಆರಾಧನೆ ಮಾಡಿದನು. ಚಿತ್ರಕೇತು ಸ್ವರ್ಗ ನರಕಗಳು ಭಗವಂತನ ಪೂಜೆ ಮಾಡಿದನು. ನರಕ ನಿವಾಸಿಗಳು ಭಗವಂತನ ನಾಮ ಸಂಕೀರ್ತನೆ ಮಾಡಲಾರಂಭಿಸಿದಾಗ ಅವರು ನರಕದಿಂದ ಸ್ವರ್ಗದ ಕಡೆಗೆ ಸದ್ಗತಿ ಹೊಂದಲು ಆರಂಭಿಸಿದರು ಎಂದು ನರಸಿಂಹ ಪುರಾಣದಲ್ಲಿ ಹೇಳಲಾಗಿದೆ. ದುರ್ವಾಸ ಮುನಿಗಳು ಕೂಡ ಈ ಅಭಿಪ್ರಾಯವನ್ನು ಸಮರ್ಥಿಸಿದ್ದಾರೆ. ಮುಚ್ಚೇತ ಎನ್ನ ನಾಮನಿ ಉದಿತೆ ನಾರಕೋ ಅಪಿ. ಭಗವಂತನ ಪುಣ್ಯನಾಮ ಸಂಕೀರ್ತನ ಮಾತ್ರದಿಂದ ನರಕವಾಸಿಗಳು ನರಕ ಯಾತನೆಯಿಂದ ಬಿಡುಗಡೆ ಹೊಂದಿದರು. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಶ್ರೀಮದ್ ಅಂತಿಮ ತೀರ್ಮಾನ ಇದು. ಎಸ್, ಏತಾ ನಿರ್ವಿದ್ಯಮಾನಾನ ಇಚ್ಛತಾಂ ಅಕುತೋ ಭಯಂ ಯೋಗಿನಾಂ ನೃಪ ನಿರ್ಣೀತ ಹರೇರ್ ನಾಮಾನು ಕೀರ್ತನಂ. ಮಹಾರಾಜನ ಪ್ರತಿಯೊಬ್ಬನು ಎಂದರೆ ಸನ್ಯಾಸಿಗಳು, ಯೋಗಿಗಳು, ಕಾಮ್ಯಕರ್ಮ ಫಲಭೋಗಿಗಳು ತಮ್ಮ ಪ್ರಯತ್ನಗಳಲ್ಲಿ ಅಪೇಕ್ಷಿತ ಯಶಸ್ಸು ಪಡೆಯಲು ನಿರ್ಭೀತರಾಗಿ ಭಗವಾನ್ ಕೃಷ್ಣನ ಪುಣ್ಯನಾಮ ಸಂಕೀರ್ತನ ಮಾಡಬೇಕು. ಭಾಗವತಂ 2ನೇ ಸ್ಕಂದ 1ನೇ ಅಧ್ಯಾಯ 11ನೇ ಶ್ಲೋಕ. ಅದೇ ಪ್ರಕಾರ ಅಪೌರುಷ ಧರ್ಮಗ್ರಂಥಗಳಲ್ಲಿ ಪರೋಕ್ಷವಾಗಿ ಸೂಚಿಸುವಂತೆ ಯಾರೇ ಆಗಲಿ, ಫಸ್ಟ್ ಒನ್, ಸಕಲ ವೇದಶಾಸ್ತ್ರಗಳ ಪರಾಂಗತರಾಗಿದ್ದರೂ ದೇವೋತ್ತಮ ಪರಮಪುರುಷ ಭಗವಂತನ ಭಕ್ತರಾಗಿರದಿದ್ದರೆ ಅವರು ನರಾಧಮರೆಂದು ಪರಿಗಣಿತರಾಗುತ್ತಾರೆ. ನೋಡಿ, ಅವನಿಗೆ ಎಷ್ಟೇ ಗೊತ್ತಿರಲಿ, ಅವ್ ಭಕ್ತ ಇಲ್ಲದ್ರೆ ಅವ್ನು ನರಾಧಮ ಅಂತ. ಗರುಡ ಪುರಾಣ, ಬೃಹತ್ ನಾರದಿಯ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲೂ ಇದನ್ನೇ ಹೇಳಲಾಗಿದೆ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗದವನಿಗೆ ವೇದಜ್ಞಾನ ಮತ್ತು ತಪಸ್ಸುಗಳಿಂದ ಏನು ಪ್ರಯೋಜನವಾದೀತು? ಒಬ್ಬ ಭಗವದ್ ಭಕ್ತನಿಗೆ ಸಾವಿರಾರು ಪ್ರಜಾಪತಿಗಳು ಸರಿಗಟ್ಟುವರೆ. ಸಾವಿರಾರು ಪ್ರಜಾಪತಿಗಳು ಒಂದು ಭಕ್ತನಿಗೆ ಸಮಾನ ಅಲ್ಲ ಅಂತೆ. ತಪಸ್ವಿಯಾಗಲಿ, ಮಹಾದಾನಿಯಾಗಲಿ, ಖ್ಯಾತನಾಮನಾಗಲಿ, ಮಹಾನ್ ದಾರ್ಶನಿಕನಾಗಲಿ, ಮಹಾನ್
ಮಾಂತ್ರಿಕನಾಗಲಿ ಅಥವಾ ಬೇರೆ ಯಾರೇ ಆಗಲಿ ಭಗವಂತನ ಸೇವೆಯಲ್ಲಿ ತೊಡಗದೆ ಅಪೇಕ್ಷಿತ ಫಲವನ್ನು ಪಡೆಯಲಾರರು ಎಂದು ಶುಕಮುನಿಗಳು ಹೇಳಿದ್ದಾರೆ. ಭಾಗವತಂ 2.4-17. ಯಾವುದೇ ಸ್ಥಳವು ಸ್ವರ್ಗಕ್ಕಿಂತ ಹೆಚ್ಚು ಭವ್ಯವಾಗಿದ್ದರೂ ಅಲ್ಲಿ ವೈಕುಂಠಪತಿಯ ಅಥವಾ ಅವನ ಪರಿಶುದ್ಧ ಭಕ್ತನ ಗುಣ ಗಾಣವಿರದಿದ್ದರೆ ಅಂತ ಸ್ಥಳವನ್ನು ಕೂಡಲೇ ತ್ಯಜಿಸಬೇಕಾಗಿದೆ. ಶುದ್ಧ ಭಕ್ತನು ಭಗವಂತನ ಸೇವೆಯಲ್ಲಿ ನಿರತನಾಗಲು ಎಲ್ಲ 5 ಬಗೆಯ ಮೋಕ್ಷಗಳು ತಿರಸ್ಕಾರ, ಅಂದ್ರೆ ಅವನಿಗೆ 5 ಬಗೆಯ ಮೋಕ್ಷ ಕೂಡ ಬೇಡ. ಆದ್ದರಿಂದ ಅಂತಿಮ ತೀರ್ಮಾನವೆಂದರೆ ಭಗವಂತನ ಮಹಿಮೆಯನ್ನು ಸದಾ ಕಾಲವು ಎಲ್ಲೆಲ್ಲೂ ಸಂಕೀರ್ತನ ಮಾಡಬೇಕು. ಎಲ್ಲರೂ ಅವನ ಮಹಿಮೆಗಳ ಶ್ರವಣ ಮಾಡಬೇಕು, ಅವನ ಮಹಿಮೆಗಳ ಸಂಕೀರ್ತನ ಮಾಡಬೇಕು ಮತ್ತು ಎಲ್ಲರೂ ಸದಾ ಕಾಲ ಅವನನ್ನು ಸ್ಮರಿಸಬೇಕು. ಏಕೆಂದ್ರೆ ಅದು ಜೀವನದ ಅತ್ಯುನ್ನತ ಪರಿಪೂರ್ಣತೆಯ ಹಂತ. ಕಾಮ್ಯಕರ್ಮದ ಮಟ್ಟಿಗೆ ಹೇಳುವುದಾದ್ರೆ ಅದು ಸುಖಿಸುವ ಶರೀರಕ್ಕೆ ಸೀಮಿತವಾದದ್ದು. ಯೋಗದ ಮಟ್ಟಿಗೆ ಹೇಳುವುದಾದರೆ ಅದು ಯೋಗ ಶಕ್ತಿಯ ಅರ್ಜನೆಗೆ ಸೀಮಿತವಾದದ್ದು. ಪ್ರಾಯೋಗಿಕ ಶಾಸ್ತ್ರ ಕುರಿತು ಹೇಳುವುದಾದರೆ ಅದು ಪಾರಮಾರ್ಥಿಕ ಜ್ಞಾನ ಸಾಧನೆಗೆ ಸೀಮಿತವಾದದ್ದು. ಹಾಗೆ ಪಾರಮಾರ್ಥಿಕ ವಿಜ್ಞಾನದ ಮಟ್ಟಿಗೆ ಹೇಳುವುದಾದ್ರೆ ಅದು ಮೋಕ್ಷ ಸಾಧನೆಗೆ ಸೀಮಿತವಾದದ್ದು. ಇವೆಲ್ಲವುಗಳನ್ನು ಅನುಸರಿಸದಾಗಲೂ ನಿರ್ದಿಷ್ಟ ಕಾರ್ಯಾಚರಣೆಯಲ್ಲೂ ದೋಷಗಳು ಸಂಭವಿಸುವ ಅವಕಾಶ ಇದ್ದೇ ಇರುತ್ತದೆ. ಆದರೆ ಭಗವಂತನ ದಿವ್ಯ ಭಕ್ತಿ ಸೇವಾ ಮಾರ್ಗ ಅನುಸರಿಸಿದರೆ ಅದಕ್ಕೆ ಯಾವ ಮಿತಿಯೂ ಇಲ್ಲ, ಹಾಗೆಯೇ ಪತಿತರಾಗುವ ಭೀತಿಯೂ ಇಲ್ಲ. ಭಕ್ತಿ ಸೇವಾ ಪ್ರಕ್ರಿಯೆಯು ತಾನಾಗಿ ಭಗವಂತನ ಕೃಪೆಯಿಂದ ಅಂತಿಮ ಘಟ್ಟವನ್ನು ತಲುಪುತ್ತದೆ. ಆದರೆ ಅದರ ಪಾರಮಾರ್ಥಿಕ ಹಂತದಲ್ಲಿ ಜ್ಞಾನದ ಅಗತ್ಯ ಕಂಡುಬರುತ್ತದೆ. ಆದರೆ ಉನ್ನತ ಹಂತದಲ್ಲಿ ಅಂತ ಜ್ಞಾನದ ಅಗತ್ಯವಿಲ್ಲ. ಅಂದ್ರೆ ಇನಿಷಿಯಲ್ ನಮ್ಗೆ ಜ್ಞಾನ ಬೇಕು, ಆದ್ರೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ಅಗತ್ಯವಿಲ್ಲ. ಅತ್ಯುತ್ತಮವಾದ ಹಾಗೂ ಖಚಿತವಾದ ಮಾರ್ಗವೆಂದರೆ ಭಕ್ತಿಯೋಗ, ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗುವುದು. ಹಿಂದೆ ಹೇಳಿದ 4 ಶ್ಲೋಕಗಳಲ್ಲಿರುವ ಭಾಗವತದ ಸಾರವನ್ನು ಕೆಲವೊಮ್ಮೆ ನಿರಾಕಾರವಾಗಿ ತಮ್ಮ ಪರವಾಗಿ ಅರ್ಥೈಸಲು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ವಿವರಣೆ ಮಾಡುತ್ತಾರೆ. ಅವರ ಬೇರೆ ಅರ್ಥ ಕೊಡ್ತಾರೆ ಈ 4 ಶ್ಲೋಕಗಳಲ್ಲಿ. ಆದರೆ ಈ 4 ಶ್ಲೋಕಗಳ ಅರ್ಥ ವಿವರಣೆಯನ್ನು ಸ್ವಯಂ ದೇವೋತ್ತಮ ಪುರುಷನೇ ಮೊದಲು ನೀಡಿದನೆಂಬುದನ್ನು ಎಚ್ಚರಿಕೆಯಿಂದ ಲಕ್ಷಿಸಬೇಕು. ಕೃಷ್ಣನೇ ನೀಡಿದರು. ಆದ್ದರಿಂದ ದೇವೋತ್ತಮ ಪುರುಷನ ಕಲ್ಪನೆ ಇಲ್ಲದ ನಿರಾಕಾರವಾದಿಗೆ ಅವುಗಳ ಅರ್ಥ ತಿಳಿಯಲು ಆಸ್ಪದವೇ ಇಲ್ಲ. ನಿರಾಕಾರವಾದಿಗಳು ಅವುಗಳಿಂದ ಏನೇ ಅರ್ಥ ವಿವರಣೆ ಹೊರಡಿಸಿದ್ದರೂ ಬ್ರಹ್ಮ ಪರಬೆಲೆ ಉಪದೇಶ ಪಡೆದವರಿಗೆ ಅಂತ ಅರ್ಥಗಳು ಎಂದಿಗೂ ಅಂಗೀಕಾರವಾಗುವುದಿಲ್ಲ. ಅದು ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾಗುವುದು. ಅಲ್ಲದೆ ಶೈಕ್ಷಣಿಕ ಜ್ಞಾನದಿಂದಾಗಿ ಒಣ ಜಂಬ ಪಡೆದವನಿಗೆ ಪರಮ ದೇವೋತ್ತಮ ಪುರುಷನಾದ ಪರಮ ಸತ್ಯವನ್ನು ಎಂದಿಗೂ ಗೋಚರಿಸುವುದಿಲ್ಲ ಎಂದು ಶ್ರುತಿಯು ದೃಢಪಡಿಸಿದೆ. ಶ್ರುತಿ ಮಂತ್ರ ಸ್ಪಷ್ಟವಾಗಿ ಹೇಳುತ್ತದೆ. ಕಠೋಪನಿಷತ್ 1ನೇ ಸ್ಕಂದ 2ನೇ ಅಧ್ಯಾಯ 23ನೇ ಶ್ಲೋಕ. ನಾಯಂ ಆತ್ಮ ಪ್ರವಚನೇನ ಲಭ್ಯೋ ನಾಮೇದ್ಯ ನ ಬಹುಧಾ ಶ್ರುತೇನ ಯಂ ಏವೇಶ ವೃಣುತೆ ತೇನ ಲಭ್ಯ ತಸ್ಯ ಏಷ ಆತ್ಮ ವಿವೃಣುತೆ ತನು ಸ್ವಾಮ. ಇಡೀ ವಿಷಯವು ಭಗವಂತನಿಂದ ವಿವರಿಸಲ್ಪಟ್ಟಿದೆ. ಭಗವಂತನ ವ್ಯಕ್ತಿಗತ ಲಕ್ಷಣವು ತಿಳಿದವರು ಗುರು ಶಿಷ್ಯ ಪರಂಪರೆಯಲ್ಲಿ ಭಾಗವತರಿಂದ ಉಪದೇಶ ಪಡೆಯದೆ ಶ್ರೀಮದ್ ಭಾಗವತದ ತಾತ್ಪರ್ಯವನ್ನು ಅರಿತುಕೊಳ್ಳುವುದು ಅಸಾಧ್ಯ. ಎಸ್ ಕೃಷ್ಣ ಚೈತನ್ಯ.